ಭಾರತದ ಅದರಲ್ಲೂ ಕರ್ನಾಟಕದ ಸೂಫಿಗಳಿಂದ ಕಲಿಯುವುದು ಬಹಳ ಇದೆ. ಒಂದು ವೇಳೆ ಕರ್ನಾಟಕದ ಸೂಫಿಗಳ ಸಾಹಿತ್ಯ ಇಂಗ್ಲೀಷ್ಗೆ ಅನುವಾದ ಆದರೆ ಇಡೀ ಜಗತ್ತೇ ನಮ್ಮ ಕರ್ನಾಟಕದ ಕಡೆ ಬರುವ ಒಂದು ಅವಕಾಶ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ವೈವಿಧ್ಯಮಯವಾಗಿ ಈ ನೆಲದ ಸೂಫಿಗಳು ಮಾತನಾಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ದೇಶದ ಅನೇಕ ಚಿಂತಕರು, ಅನೇಕ ಪಂಥಗಳು ಒಂದು ಯಜಮಾನ ಸಂಸ್ಕೃತಿಯ ವಿರುದ್ಧ ಹೋರಾಟ ಮಾಡಿದ್ದಾವೆ. ಜಾತೀಯತೆಯ ವಿರುದ್ಧ, ವರ್ಣ ವ್ಯವಸ್ಥೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ಬಡತನದ ವಿರುದ್ಧ, ಅಜ್ಞಾನದ ವಿರುದ್ಧ ಬಹಳ ದೊಡ್ಡ ಸಂಘರ್ಷಗಳಾಗಿದ್ದಾವೆ. ಈ ಸಂಘರ್ಷಗಳಿಗೆ 3000 ವರ್ಷಗಳ ಇತಿಹಾಸ ಇದೆ. ಲೋಕಾಯತರಿಂದ ಹಿಡಿದು ಜೈನರು, ಬೌದ್ಧರು, ಶರಣರು, ಸಂತರು, ಸೂಫಿಗಳು, ದಾಸರು, ಈ ಎಲ್ಲ ಭಕ್ತಿ ಪಂಥದ ಬಹುದೊಡ್ಡ ಚಳವಳಿಯನ್ನು, ಬೌದ್ಧ ಧರ್ಮದ ಹೋರಾಟವನ್ನು 2650 ವರ್ಷಗಳ ಹಿಂದಿನ ಜೈನರ ಹೋರಾಟವನ್ನು ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಇವುಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಮಗೆ ಭಾರತೀಯ ಸೂಫಿ ಸಂಸ್ಕೃತಿ, ಕರ್ನಾಟಕದ ಸೂಫಿ ವ್ಯವಸ್ಥೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇವರೆಲ್ಲರ ಚಿಂತನೆಗಳು, ನಮ್ಮ ಅನುಭಾವಿಗಳು, ನಮ್ಮ ಎಲ್ಲ ತೆರನಾದ ಜನ ಸಮೂಹದ, ಜನ ಸಂಸ್ಕೃತಿಯ ಚಿಂತಕರಿದ್ದಾರಲ್ಲ, ಅವರೆಲ್ಲರ ಜೊತೆ ಸೂಫಿಗಳು ಈ ದೇಶದ, ಈ ರಾಜ್ಯದ, ಈ ಪ್ರದೇಶದ ಸೂಫಿಗಳು ಮುಖಾಮುಖಿಯಾಗಿದ್ದಾರೆ. ನಮ್ಮ ಅವಧೂತ ಪಂಥ ಆಗಿರ್ಬೋದು, ದತ್ತ ಪಂಥ ಆಗಿರ್ಬೋದು, ಇವುಗಳು ಕೂಡ ಸಿದ್ಧ ಪಂಥ ಆಗಿರ್ಬೋದು, ಬೌದ್ಧ ಸಿದ್ಧ ಪಂಥ ಆಗಿರ್ಬೋದು, ಈ ಎಲ್ಲ ಪಂಥಗಳ ಜೊತೆ ನಮ್ಮ ಶರಣ ಸಾಹಿತ್ಯ ಆಗಿರ್ಬೋದು, ಶರಣರಾಗಿರ್ಬೋದು, ಶರಣ ಪರಂಪರೆ ಇರ್ಬೋದು, ಇವೆಲ್ಲವುಗಳ ಗಾಢ ಪರಿಣಾಮ ನಮ್ಮ ನೆಲದ ಸೂಫಿಗಳ ಮೇಲೆ ಆಗಿದೆ. ಮತ್ತು ಸೂಫಿಗಳ ಚಿಂತನೆಯ ಬಹುದೊಡ್ಡ ಪರಿಣಾಮ ಈ ಎಲ್ಲ ಪ್ರಕ್ರಿಯೆಗಳ ಮೇಲೆ ಆಗಿದೆ ಅಂತೇಳಿಸಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಘಟನೆ ಆಗ್ತದೆ. 1510ರಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸಾಮ್ರಾಜ್ಯದ ಸ್ಥಾಪಕ ಯೂಸುಫ್ ಆದಿಲ್ ಖಾನ್ ಅವರು ಬಹಳ ದೊಡ್ಡ ಸೂಫಿಗಳ ಒಂದು ಅನುಯಾಯಿಯಾಗಿದ್ದರು. ಅವರು ತಮ್ಮ ರಾಜ್ಯವನ್ನು ಸೂಫಿ ಸಿದ್ಧಾಂತದ ಮೇಲೆ, ಶಾಂತಿ, ಪ್ರೇಮ ಮತ್ತು ಮಾನವೀಯತೆಯ ಸಿದ್ಧಾಂತದ ಮೇಲೆ ಕಟ್ಟಲು ಯತ್ನಿಸಿದರು. ಮತ್ತು ಇಡೀ ಆದಿಲ್ ಶಾಹಿ ಸಾಮ್ರಾಜ್ಯದ ಪ್ರತಿಯೊಬ್ಬ ದೊರೆ ಸೂಫಿಗಳ ತತ್ವದ ಮೇಲೆ ರಾಜ್ಯ ಆಳಿದ್ರು. ಇದು ಜಗತ್ತಿನಲ್ಲೇ ವಿಶಿಷ್ಟವಾದದ್ದು. ಜಗತ್ತಿನಲ್ಲಿ 3 ಭಾಳ ದೊಡ್ಡ ಕೇಂದ್ರಗಳಾಗಿದ್ದಾವೆ, ಸೂಫಿಗಳ ಕೇಂದ್ರಗಳು. ಅದು ಮೊದಲೇದು ಮದೀನಾ, ಆಮೇಲೆ ಬಾಗ್ದಾದ್. ಈ 2 ಕೇಂದ್ರಗಳನ್ನು ಬಿಟ್ಟರೆ ನಮ್ಮ ನೆಲದ ಬಿಜಾಪುರ ಜಗತ್ತಿನ ಅತಿ ದೊಡ್ಡ ಸೂಫಿ ಕೇಂದ್ರವಾಗಿತ್ತು ಮಧ್ಯ ಭಾರತದಲ್ಲಿ, ಮಧ್ಯಯುಗದ ಭಾರತದಲ್ಲಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಈ ಸೂಫಿಗಳು ಸುಮಾರು 14 ಸಿಲ್ಸಿಲಾಗಳು ಅಂದರೆ ಸಂಪ್ರದಾಯಗಳು ಇದ್ದಾವೆ. ಆದರೆ ಬೇರೆ ಬೇರೆ ಗುರುಗಳು ಬೇರೆ ಬೇರೆ ರೀತಿ ಜಗತ್ತನ್ನು ನೋಡುವ ಕ್ರಮ ಇದ್ದರೂ ಕೂಡ ಅವರ ಗುರಿ ಪ್ರೇಮ ತತ್ವವಾಗಿದೆ. ಈ ಜಗತ್ತನ್ನು ಪ್ರೀತಿಯಿಂದ ನೋಡಲಿಕ್ಕೆ ಕಲಿಸಿದವರು ಸೂಫಿಗಳು. ಸೂಫಿ ಅಂದರೆ ಅದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಒಂದು, ಬಡತನವನ್ನು ಸ್ವೀಕರಿಸುವವರು.
ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾನೆ ನಿಮ್ಮ ಪ್ರಮತರಾಣಿ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಅಂತಹ ಬಡತನವನ್ನು ಸ್ವೀಕರಿಸಿದೆ ಜಗತ್ತು ಅರ್ಥ ಆಗೋದಿಲ್ಲ ಅಂತ ಸೂಫಿಗಳ ಒಂದು ಪರಮ ಸಿದ್ಧಾಂತವಾಗಿದೆ. ಸೂಫಿ ಅಂದರೆ ಉಣ್ಣೆಯ ನಿಲುವಂಗಿಯನ್ನು ತೊಡುವವರು ಅಂತ ಅರ್ಥ ಇದೆ. ಆ ಕಾಲದಲ್ಲಿ ಬಡವರು ಕನಿಷ್ಠ ಒಂದು ಅವರ ಬಟ್ಟೆ ಆಗಿತ್ತು ಮಧ್ಯ ಏಷ್ಯಾದಲ್ಲಿ. ಮುಂದೆ ಅದು ಒಂದು ಭಾಳ ದೊಡ್ಡ ಪರಂಪರೆಯಾಗಿ ಬಂತು. ಯಾವ ಪರಂಪರೆ ಅಂದರೆ ಉಣ್ಣೆ ಬಟ್ಟೆ ಅಂದರೆ ಕಂಬಳಿ ಥರ. ಇದನ್ನು ನಮ್ಮ ಶರಣರಲ್ಲಿಯೂ ಕಾಣ್ತೇವೆ. ಅಕ್ಕಮಹಾದೇವಿ ಅಕ್ಕ ಹೋಗುವಾಗ ಕೇಶಾಂಬರಿಯಾಗಿ ಹೋದಳು ಅಂತಿದೆ, ಬೆತ್ತಲಾಗಿ ಅಂತ ಎಲ್ಲಿಯೂ ಇಲ್ಲ. ಯಾರೋ ಒಬ್ಬರು ಕಲಾವಿದರು ತುಂಬ ಕೂದಲನ್ನು ಅಕ್ಕಮಹಾದೇವಿಯ ರೂಪಕ್ಕೆ ಹೊಂದಿಸಿಬಿಟ್ರು. ಕೇಶಾಂಬರಿಯಾಗಿ ಅಂದರೆ ಕಂಬಳಿಯನ್ನು ಹೊದ್ದುಕೊಂಡು ಹೋಗುವಂಥದ್ದು, ಕಂಬಳಿ ವಾಲೆ ಅಂತೇವೆ ನಾವು. ಈ ರೀತಿಯಾಗಿ ಕಂಬಳಿಯನ್ನು ಹೊದೋದಂದರೆ ಐಹಿಕ ಆಸೆಗಳಿಂದ ದೂರಾಗಿರೋದು. ಹೀಗೆ ಸೂಫಿಗಳು ಆ ಕಂಬಳಿಯನ್ನು ನಿಲುವಂಗಿಯನ್ನು ಹೊತ್ಕೊಂಡು ತಿರುಗ್ತಾ ಇದ್ದರು. ಇನ್ನು ಸೂಫಿ ಅಂದರೆ ಸುಫಾ ಯಾವುದು ಅಂದರೆ ಕಟ್ಟೆ. ಅವರು ಮದೀನಾದ ಮಸೀದಿಯ ಕಟ್ಟೆ ಮೇಲೆ ಅವರು ಬದುಕ್ತಾ ಇದ್ದರು. ಅವರು ಪರಿವ್ರಾಜಕರಾಗಿದ್ದರು. ಅವರಿಗೊಂದು ನೆಲೆ ಅನ್ನೋದು ಇದ್ದಿದ್ದಿಲ್ಲ. ಆದ್ದರಿಂದ ಅದು ಸೂಫಿ ಮತ್ತು ಸುಫಾ. ಇನ್ನೊಂದು ಸೂಫಿ ಅಂದರೆ ಜ್ಞಾನಿ ಅಂತ ಅರ್ಥ. ಅವರು ಜ್ಞಾನಿಗಳಾಗಿದ್ದರು. ಹೀಗೆ ಅನೇಕ ರೀತಿಯಿಂದ ನಾವು ಚಿಂತನೆ ಮಾಡಿದರೂ ಕೂಡ ಸೂಫಿಗಳು ಜನಸಾಮಾನ್ಯರ ಜೊತೆ ಇರುವವರು, ಬಡತನವನ್ನು ಸ್ವೀಕರಿಸಿದವರು, ಐಹಿಕ ವಸ್ತುಗಳಿಂದ ದೂರಾದವರು ಮತ್ತು ಅವರು ಸದಾಕಾಲ ಈ ಜಗತ್ತನ್ನು ಪ್ರೀತಿಯಿಂದ ನೋಡಿದವರು. ಒಂದು ಅನನ್ಯವಾದ ಪ್ರೇಮ ಸಿದ್ಧಾಂತವನ್ನು, ಒಂದು ದೈವಿಕ ಪ್ರೇಮ ಸಿದ್ಧಾಂತವನ್ನು ಸೂಫಿಗಳು ಈ ಜಗತ್ತಿಗೆ ಕೊಟ್ಟರು. ಇದು ಸೂಫಿ ಪರಂಪರೆ ಇಸ್ಲಾಂ ಧರ್ಮದ ಆನುಭಾವಿಕ ನೆಲೆಗೆ ಸಂಬಂಧಿಸಿದೆ. ಸೂಫಿಗಳು ದೈವಿಕ ಪ್ರೇಮಕ್ಕಾಗಿ ಹಂಬಲಿಸಿದರು. ಸೂಫಿಗಳು ಪ್ರೇಮಿಗಳು. ದೇವರು ಅವರ ಪ್ರೀತಿಗೆ ಪಾತ್ರನಾದವನು. ಲವರ್ಸ್ ಆ್ಯಂಡ್ ಬಿಲೇವಡ್ ಅಂತಾರಲ್ಲ, ಅಂಥ ಒಂದು ಸಂಬಂಧ. ಅವರು ಒಂದು ಭಾಳ ದೊಡ್ಡ ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟರು. ಪ್ರೇಮದ ವಿನ ಧಾರ್ಮಿಕ ಭಾವನೆಗಳು ವ್ಯರ್ಥ. ಅದನ್ನೇ ನಮ್ಮ ಶರಣರು ಆ ಪ್ರೇಮಕ್ಕೆ ದಯೆ ಎಂದರು. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಸೂಫಿಗಳು ಪ್ರೇಮವೇ ಧರ್ಮದ ಮೂಲ ಅಂತ ಹೇಳಿದ್ರು. ಸೂಫಿಗಳ ಪ್ರೇಮವೇ ಶರಣರಲ್ಲಿ ದಯೆಯಾಗಿ ನಮಗೆ ಕಾಣ್ತದೆ. ಇವರಿಬ್ಬರು ಕೂಡ ದೇವರೇ ಧರ್ಮದ ಮೂಲ ಅಂತ ಹೇಳಲಿಲ್ಲ. ಸತ್ಯ, ಪ್ರೇಮ, ಅಹಿಂಸೆ, ದಯೆ ಇವು ಧರ್ಮದ ಮೂಲ ಅಂತ ಇವರೆಲ್ಲ ನಮಗೆ ಇಂಥ ಪ್ರೇಮದ ಅನುಭೂತಿಯಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ ಅಂತ ಸೂಫಿಗಳು ನಂಬಿದ್ರು. ಆದ್ದರಿಂದ ನಾವು ಇಂಥ ಸೂಫಿಗಳ ಕುರಿತು ಅವರು ಯಾಕೆಂದರೆ ಇದು ಕೇವಲ ನಮ್ಮ ರಾಜ್ಯದ, ನಮ್ಮ ಪ್ರದೇಶದ ಸೂಫಿಗಳ ಕುರಿತು ಮಾತನಾಡಬೇಕಾಗಿದೆ. ಆದ್ದರಿಂದ ಈ ಒಂದು ಹಿನ್ನೆಲೆಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ನಂತರ ನಮ್ಮ ಕರ್ನಾಟಕದ ಸೂಫಿಗಳು ಬಹಳಷ್ಟು ಪ್ರಭಾವಿತರಾಗಿದ್ದು ನಮ್ಮ ಶರಣ ಪರಂಪರೆಯಿಂದ, ದಾಸ ಪರಂಪರೆಯಿಂದ, ಸಿದ್ಧ ಪರಂಪರೆಯಿಂದ, ಅವಧೂತ ಪರಂಪರೆಯಿಂದ, ದತ್ತ ಪರಂಪರೆಯಿಂದ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಸೂಫಿಗಳು ವಿಶ್ವಮಾನವರು. ನಾವು ಹೇಳಿದಂಥ ದಾಸರಾಗಲಿ, ಶರಣರಾಗಲಿ, ಸಂತರಾಗಲಿ ಇವರೆಲ್ಲರೂ ವಿಶ್ವಮಾನವರು. ಇವರಿಗೆ ದೇಶದ ಚೌಕಟ್ಟಿಲ್ಲ, ಭಾಷೆಯ ಚೌಕಟ್ಟು ಇಲ್ಲ. ಅರಿತುಕೊಳ್ಳುವ ಒಂದು ತೀವ್ರತೆ ಬಿಟ್ಟರೆ ಅವರು ಬೇರೆ ಯಾವುದನ್ನೂ ಕೂಡ ಅವರು ನೋಡಲಿಲ್ಲ. ಅಲ್ಲಾಹನ ಪ್ರೇಮಿಗಳಾದ ಸೂಫಿಗಳು ಜೀವಕಾರುಣ್ಯದಿಂದ ಬದುಕುತ್ತಾ ಜನಸೇವೆಯನ್ನು ಮಾಡಿದರು. ಪ್ರೇಮವೇ ಬದುಕಿನ ಸೌಂದರ್ಯವನ್ನು ಅರಿಯುವ ಸಾಧನ ಅಂತ ಹೇಳಿದ್ರು. ವಸ್ತು ಮೋಹದಿಂದ ಹೊರಬಂದು ಈ ಜಗತ್ತಿನಲ್ಲಿ ಅತಿಥಿಯಂತೆ ಬದುಕುವುದೇ ಸೌಂದರ್ಯಾನುಭೂತಿಯ ಮಹಾಮಾರ್ಗ ಅನ್ನೋದನ್ನು ಪ್ರತಿಯೊಬ್ಬ ಸೂಫಿ ಇದನ್ನು ನಮಗೆ ತಿಳಿಸಿದ್ದಾನೆ. ಅವ್ರೇನು ಹೇಳ್ತಾರಂದರೆ, ಸೃಷ್ಟಿಯೆಲ್ಲವೂ ಸೃಷ್ಟಿಕರ್ತನ ಸೌಂದರ್ಯದ ಅಂಶವೇ ಆಗಿದೆ. ಇಡೀ ಸೃಷ್ಟಿಕರ್ತನ ಸೌಂದರ್ಯದ ಅಂಶವೇ ಆಗಿದೆ. ಈ ಚಿಂತನಾ ಕ್ರಮಕ್ಕೆ ಸೂಫಿಗಳು ಜಮಾಲ್ ಎಂದು ಕರೆಯುತ್ತಾರೆ.
ಬಡತನವನ್ನು ಸ್ವೀಕರಿಸಿ ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ದೈವಿಕ ಧ್ಯಾನ ಮಗ್ನರಾಗುವುದೇ ಈ ಸೂಫಿಗಳ ಜೀವನ ವಿಧಾನ ಆಗಿತ್ತು. ತಾವು ಪವಾಡ ಮಾಡುವವರು ಅಂತ ಸೂಫಿಗಳು ಎಲ್ಲಿ ಹೇಳ್ಕೊಂಡಿಲ್ಲ. ಆದರೆ ಅವರ ಬದುಕೆ ಒಂದು ಪವಾಡ ಆಗಿತ್ತು. ಯಾವ ರೀತಿ ಅಂದರೆ ಅವರು ಜನರನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಅಂದರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದು ಸ್ಕೂಲ್ ಆಫ್ ಮೆಡಿಸಿನ್ ಬೆಳೆದಿದೆ. ಏನೆಂದರೆ ಫೇತ್ ಹೀಲಿಂಗ್ ಅಂತ ತಿಳಿಸಿದ್ದ. ಆ ಫೇತ್ ಅನ್ನೋದಿದೆಯಲ್ಲ, ನಿಜವಾದ ನಂಬಿಕೆ ನಮ್ಮೊಳಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಜನರು ಆ ನಂಬಿಕೆಯಿಂದ ನಮ್ಮ ಸೂಫಿಗಳ ಹತ್ರ ಹೋಗ್ತಾ ಇದ್ದರು. ಅವರು ತಲೆ ಮೇಲೆ ಕೈ ಇಡುವುದು, ಆಮೇಲೆ ಅವರು ಆಶೀರ್ವಾದ ಮಾಡುವುದು, ಮತ್ತು ಅವರು ನೀರನ್ನು ಕೊಡೋದು, ಮತ್ತು ಹೂವನ್ನು ಕೊಡೋದು, ಲಿಂಬೆಹಣ್ಣನ್ನು ಕೊಡೋದು. ಅಷ್ಟೇ ಅಲ್ಲದೆ ಅವರು ಒಂದು ಯುನಾನಿ ವೈದ್ಯರು ಕೂಡ ಆಗಿದ್ದರು. ನಮ್ಮ ಜನರಿಗೆ ಏನು ಕೊಡಬೇಕು ಅನ್ನೋದು ಆರೋಗ್ಯ ದೃಷ್ಟಿಯಿಂದ, ಚಿಂತನೆ ದೃಷ್ಟಿಯಿಂದ ಈ ಕಷ್ಟದ ಬದುಕನ್ನು ಆನುಭಾವಿಕ ನೆಲೆಯಲ್ಲಿ ಬಗೆಹರಿಸುವಂಥ ಚಿಂತನ ಕ್ರಮವನ್ನು ಅವರು ನಮಗೆ ಕಲಿಸಿಕೊಟ್ರು. ಸೂಫಿಸಮ್ಗೆ ಇಂಥದೇ ಒಂದು ಆಕಾರ ಅಂತ ಇಲ್ಲ. ಈಗಾಗಲೇ ಹೇಳಿದಾಗೆ ಅನೇಕ ಸಿಲ್ಸಿಲಾಗಳು, ಅನೇಕ ಸಂಪ್ರದಾಯಗಳು ಇದ್ದಾವೆ. ಆದರೆ ಆ ಎಲ್ಲ ಸಂಪ್ರದಾಯಗಳಲ್ಲಿ ಬಹುಮುಖ್ಯ ಚಿಂತನೆಯನ್ನು ಅಂದರೆ ಈ ಆತ್ಮವು ಪರಮಾತ್ಮನ ಜೊತೆ ಸೇರುವಂಥ ಪ್ರಕ್ರಿಯೆಯನ್ನೇ ಅದು ಹೇಳ್ತದೆ. ನಾವೆಲ್ಲ ಆತ್ಮಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ದೇಶ ಇಲ್ಲ, ಭಾಷೆ ಇಲ್ಲ. ಆಮೇಲೆ ಯಾವ ಆತ್ಮ, ಇದು ಸೂಫಿವಾದ, ಯಾವ ಆತ್ಮ ಪರಮಾತ್ಮನಿಂದ ಬಂದಿದೆಯೋ ಆ ಆತ್ಮ ಮತ್ತೆ ಪರಮಾತ್ಮನವರೆಗೆ ಕೂಡುವವರೆಗೆ ಅವರು ಒಂದು ರೀತಿಯ ವಿಪ್ರಲಂಬ ಶೃಂಗಾರದಿಂದ, ಅಂದರೆ ವಿರಹ ವೇದನೆಯಿಂದ, ಆ ವಿರಹ ವೇದನೆಯಿಂದ ಬಳಲುವ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಅವರನ್ನು ಇಡೀ ಜಗತ್ತಿನ ಮಾನವ ಕುಲದ ಪ್ರೀತಿಗೆ ಕಾರಣ ಆಗ್ತದೆ. ಯಾರು ದೇವರಿಗೋಸ್ಕರ ಹಂಬಲಿಸ್ತಾನೋ ಅವನು ಮನುಷ್ಯರ ಬಗ್ಗೆ ಪ್ರೀತಿಯನ್ನು ಗಳಿಸ್ತಾನೆ ಅನ್ನೋದಕ್ಕೋಸ್ಕರ ಅವರು ಸೂಫಿ ಸಿದ್ಧಾಂತದಲ್ಲಿ ಬಹುಮುಖ್ಯವಾದಂಥ ಒಂದು ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಅನೇಕ ಪಂಥಗಳಿದ್ದಾವೆ. ಖಾದರಿಯ, ಚಿಸ್ತಿಯ, ಸುವರ್ವರ್ದಿಯ, ನಕ್ಷ್ಬಂದಿಯ, ಇವು 4 ಪ್ರಧಾನವಾದಂಥ ಇವು ಸಿಲ್ಸಿಲಾಗಳು, ಅಂದರೆ ಪಂಗಡಗಳು ಇದ್ದಾವೆ. ಆಮೇಲೆ ಈ ಪಂಗಡಗಳಲ್ಲಿ ಖಾದ್ರಿಯ ಮತ್ತು ಚಿಸ್ತಿಯ ಸೂಫಿ ಸಂಪ್ರದಾಯಗಳು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಇದ್ದಾವೆ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಕೂಡ ಈ 2 ಸಂಪ್ರದಾಯಗಳು ನಮ್ಮ ಮುಂದೆ ಇದ್ದಾವೆ. ಈ ಸೂಫಿಗಳು 4 ಹಂತಗಳಲ್ಲಿ, ಹೇಗೆ ಶರಣರಲ್ಲಿ ಷಟ್ಸ್ಥಲಗಳು ಬರ್ತಾವಲ್ಲ, ಇಲ್ಲಿ 4 ಮುಖ್ಯವಾದ ಸ್ಥಳಗಳು ಬರ್ತವೆ. ಶರೀಯತ್, ತಾರಿಖತ್, ಮಾರಿಫತ್ ಮತ್ತು ಹಕೀಕತ್ ಅಂತ ಹೇಳಿ. ಶರೀಯತ್ ಅಂದರೆ ಇಸ್ಲಾಂ ಧರ್ಮದ ನಿಗದಿತ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಯ ಶರೀಯತ್. ಭಗವಂತನ ಕಡೆಗೆ ಐಕ್ಯ ಸ್ಥಿತಿಗಾಗಿ ಸಾಗುವುದಕ್ಕೆ ಇರುವ ಮೊದಲ ಹಂತ ಯಾವುದು? ನಮ್ಮದು ಭಕ್ತ ಸ್ಥಳ ಅಂತೇವೆ, ಮಹೇಶ ಸ್ಥಳ ಅಂತೇವೆ. ಆ ಸ್ಥಳದ ಕುರಿತು ಶರೀಯತ್ ಮಾತಾಡ್ತದೆ. ತಾರಿಖತ್ ಅಂದರೆ ಸೂಫಿಗಳು ವಿವಿಧ ಗುರುಗಳ ಹತ್ತಿರ ಹೋಗಿ ಅವರ ಒಂದು ಆದೇಶಕ್ಕೆ ಅನುಗುಣವಾಗಿ ಈ ತತ್ವವನ್ನು ತಿಳ್ಕೊಳ್ಳೋದು. ಮಾರಿಫತ್ ಅಂದರೆ 3ನೇ ಹಂತವಾದ ಇದು ಗುಪ್ತ ವಿದ್ಯಾಸ್ತರ. ಇಲ್ಲಿ ಸಾಧಕನು ಈ ಸೃಷ್ಟಿಯ ಚರಾಚರ ವಸ್ತುಗಳನ್ನು ಪ್ರೇಮಾನಂದದ ಭಾವದಲ್ಲಿ ಕಾಣುತ್ತಿರುತ್ತಾನೆ. ಈ ಹಂತದಲ್ಲಿ ಸಾಧಕನಿಗೆ ಎಲ್ಲ ವಸ್ತುಗಳ ಜ್ಞಾನದ ಅನುಭವವಾಗುತ್ತದೆ. ಅಲ್ಲಾಹನ ಪ್ರಕಾಶದ ಸೌಂದರ್ಯಾನುಭೂತಿಯ ಘಟ್ಟ ಇದಾಗಿದೆ. ಆರಿಫ್ ಅಂದರೆ ಸಾಧಕ ಅಲ್ಲಾಹನ ಮೇಲೆ ಇಟ್ಟಿರುವ ಪ್ರೇಮ ಮತ್ತು ಅಚಲ ಶ್ರದ್ಧೆ ಪ್ರತಿಫಲಕ್ಕೆ ಅಲ್ಲಾಹನು ಸಾಧಕನ ಮೇಲೆ ಕರುಣೆ ತೋರಿಸುತ್ತಾನೆ. ಅಲ್ಲಾಹನ ಆಜ್ಞೆಗೆ ಮೀರಿದ ಯಾವ ಕಾರ್ಯವೂ ಸೃಷ್ಟಿಯಲ್ಲಿ ಇಲ್ಲ ಎಂದು ತಿಳಿಯುವುದೇ ಮಾರಿಫತ್. ಹಕೀಕತ್ ಅಂದರೆ ಇದು ಐಕ್ಯ ಸ್ಥಿತಿ. ಇದು ಸಾಧಕನ ಅಂತಿಮ ಗುರಿ. ಅಲ್ಲಾಹನಲ್ಲಿ ಐಕ್ಯವಾಗುವುದೇ ಮೋಕ್ಷ. ಇಲ್ಲಿ ಸಾಧಕನು ಸಾಯಬೇಕೆಂದಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಕೂಡಲ ಸಂಗನ ಶರಣರು ಅವರು ಅಚ್ಚಲಿಂಗೈಕ್ಯರು ಅಂತ. ಲಿಂಗೈಕ್ಯ ಅಂದರೆ ಸಾಯಬೇಕಾಗಿಲ್ಲ. ಲಿಂಗೈಕ್ಯರು ಅಂದರೆ ತನ್ನ ಒಳಗಿನ ದೇವರ ಜೊತೆ ಸದಾ ಒಂದಾಗಿ ಇರುವವರು. ಇದೇ ಲಿಂಗಾಂಗ ಸಾಮರಸ್ಯ. ಇಂಥ ಲಿಂಗಾಂಗ ಸಾಮರಸ್ಯದ ಕುರಿತು ನಮ್ಮ ಸೂಫಿಗಳು ಹೇಳ್ತಾರೆ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಈ ಸತಿಪತಿ, ಶರಣ ಸತಿ, ಲಿಂಗಪತಿ ಇದೆಯಲ್ಲ, ಅದೇ ಸಿದ್ಧಾಂತ ಅದು ಸೂಫಿಗಳ ಸಿದ್ಧಾಂತ ಇದೆ. ನಾವು ನಿಮ್ಮ ಊರಲ್ಲಿ ದರ್ಗಾಗಳ ಒಂದು ಉರುಸನ್ನು ನೋಡ್ತೀರಿ. ಉರುಸ್ ಅಂದರೆ ಅದರ ಮೂಲ ಶಬ್ದ ಆರಸ್.
ಆರಸ್ ಅಂದರೆ ಮಧುವಣಗಿತ್ತಿ. ಈ ಆತ್ಮವೆಂಬ ಮಧುವಣಗಿತ್ತಿ ಪರಮಾತ್ಮನೆಂಬ ಗಂಡನ ಕಡೆ ಹೋಗ್ತಾ ಇದ್ದಾಳೆ. ಆದ್ದರಿಂದ ಶೃಂಗಾರ ಮಾಡಿ ಅದನ್ನು ಕಳಿಸ್ತಾರೆ. ಆದ್ದರಿಂದ ಎಲ್ಲ ಸೂಫಿಗಳ ಜನ್ಮದಿನವನ್ನು ಆಚರಿಸೋದಿಲ್ಲ, ಅವರ ಪುಣ್ಯತಿಥಿಯನ್ನು ಆಚರಿಸ್ತಾರೆ. ಅದು ಉರುಸಾಗಿರುತ್ತದೆ. ಅವರು ನಿಧನರಾದ ದಿನವನ್ನು ಆಚರಿಸ್ತಾರೆ. ಯಾಕೆಂದರೆ ಈ ಆತ್ಮ ಪರಮಾತ್ಮನ ಜೊತೆ ಸೇರ್ತಾ ಇದೆ ಅಂಥೇಳಿ. ಇದೇ ಲಿಂಗಾಂಗ ಸಾಮರಸ್ಯದ ಒಂದು ಮೂಲ ಚಿಂತನೆ ಏನಿದೆಯಲ್ಲ, ಅದಕ್ಕೆ ಕೂಡಲ ಸಂಗನ ಶರಣರು ಅಚ್ಚಲಿಂಗೈಕ್ಯರು ಅಂತಾರಲ್ಲ, ಹಾಗೆ ನಾವು ದೇವರನ್ನು ದೈಹಿಕವಾಗಿ ನಿಧನ, ಒಂದು ದೇಹ ಬಿಡೋದು ಕೊಡುವಿಕೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ನಿರಂತರವಾಗಿ ದೇವರ ಜೊತೆ ಇರುವ ಪ್ರಕ್ರಿಯೆ ಇದಕ್ಕೆ ಹಕೀಕತ್ ಅಂತಾರೆ. ಜೀವಂತವಾಗಿದ್ದುಕೊಂಡೇ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಆ ಸತ್ಯ ಮತ್ತು ಸೌಂದರ್ಯದಲ್ಲಿ ಲೀನವಾಗಿ ಆನಂದಿತನಾಗುವುದು. ಆತನೇ ನಾನು, ನಾನೇ ಆತನು ಎಂಬ ಭಾವ ಮೂಡುವುದು. ಇದು ಶಾಶ್ವತವಾದ ಅಂತಿಮ ಸತ್ಯ. ಇಲ್ಲಿ ಎರಡು ಶಬ್ದಗಳು ನನಗೆ ಬಹಳ ಇಷ್ಟ ಆಗಿದ್ದು ಸೂಫಿವಾದದಲ್ಲಿ, ಅವು ನಮ್ಮ ಶರಣರಲ್ಲಿ ಕೂಡ ಬರ್ತವೆ, ಫನಾ ಮತ್ತು ಬಖಾ ಅಂತ ಹೇಳಿಸಿಂದ. ಸೂಫಿ ಸಾಧನಾ ಪಥದಲ್ಲಿ ಫನಾ ಮತ್ತು ಬಖಾ ತತ್ವಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಹಜರತ್ ಅಬು ಸಯೀದ್ ಖರಾಜಿಯವರು ಫನಾ ಮತ್ತು ಬಖಾ ತತ್ವಗಳ ಜನ್ಮದಾತರಾಗಿದ್ದಾರೆ. ಫನಾ ಎಂದರೆ ನಾಶ ಎಂಬ ಅರ್ಥವಿದೆ, ಆದರೆ ಸೈದ್ಧಾಂತಿಕ ಅರ್ಥವೆಂದರೆ ಈ ಸೃಷ್ಟಿಯ ಎಲ್ಲ ವಸ್ತುಗಳು ತೋರಿಕೆಯೂ ಆಗಿದ್ದು ನಾಶ ಹೊಂದುವಂಥವು. ಅಲ್ಲಂಪ್ರಭುಗಳು ಒಂದು ಮಾತು ಹೇಳ್ತಾರೆ, ರೂಪಿಂಗೆ ಕೇಡುಂಟು ಅಂತ ಹೇಳಿಸಿಂದ. ನಮ್ಮ ಕಣ್ಣಿಗೆ ಯಾವುದು ಕಾಣ್ತದೋ ಅದಕ್ಕೆ ಸಾವಿದೆ ಅಂತ ಹೇಳಿಸಿಂದ. ಸಾವಿಲ್ಲದ್ದು ಯಾವುದಂದರೆ ಚೈತನ್ಯ ಮಾತ್ರ ಅಂತ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ನಾವು ಸೂರ್ಯನನ್ನು ನೋಡ್ತೇವೆ, ಅದು ಒಂದಿಲ್ಲ ಒಂದು ದಿವಸ ಸಾಯ್ತದೆ, 1000 ಕೋಟಿ ವರ್ಷಗಳ ನಂತರವಾದರೂ ಅದು ಸಾಯ್ತದೆ. ಚಂದ್ರ ಸಾಯ್ತಾನೆ, ಸೂರ್ಯ, ಪೃಥ್ವಿ, ನಾವು, ನೀವು, ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು, ಎಲ್ಲ ತಾರೆಗಳು ಕೂಡ ಸಾಯ್ತವೆ. ಇದನ್ನೇ ಅಲ್ಲಮ ಪ್ರಭುಗಳು ಹೇಳಿದ್ದು, ರೂಪಿಂಗೆ ಕೇಡುಂಟು, ಯಾವುದು ರೂಪ ತಾಳ್ತದಲ್ಲ ಅದಕ್ಕೆ ಸಾವು ಇದೆ ಅಂತ ಹೇಳಿಸಿದ. ಆದರೆ ಅದರ ಒಳಗಿನ ಚೈತನ್ಯಕ್ಕೆ ಸಾವು ಇಲ್ಲ, ಅದು ಮೂಲ ಚೈತನ್ಯ ಜೊತೆ ಸೇರ್ತದೆ ಅಂತ ನಮ್ಮ ಶರಣರು ಹೇಳಿದಾರಲ್ಲ. ಅದೇ ರೀತಿ ಫನಾ ಎಂದರೆ ಸೈದ್ಧಾಂತಿಕ ಅರ್ಥ ಯಾವುದಂದರೆ ಈ ಸೃಷ್ಟಿಯ ಎಲ್ಲ ವಸ್ತುಗಳು ತೋರಿಕೆಯೂ ಆಗಿದ್ದು ನಾಶ ಹೊಂದುವಂಥವು. ಬಖಾ ಎಂದರೆ ನಾಶವಾದ ನಂತರವೂ ಉಳಿಯುವ ಅಂಶ, ಅದೇ ಚೈತನ್ಯ. ಯಾವುದಕ್ಕೆ ನಮ್ಮ ಶರಣರು ಚೈತನ್ಯ ಅಂತ ಹೇಳಿದ್ರು. ಜಂಗಮತ್ವ, ಜಂಗಮ ಅಂತಂದರೆ 8 ಅರ್ಥಗಳಿದ್ದಾವೆ, ಅದರಲ್ಲಿ ಒಂದು ಅರ್ಥ ಚೈತನ್ಯ. ಈ ಈ ದೇಹ ನಾವು ಬಯಲಾದಾಗ ಆ ಮೂಲ ಬಯಲಿನ ಜೊತೆ ಒಂದು ಬಯಲನೆ ಬಿತ್ತಿ ಮುಂದೆ ಬಯಲಾಗೋದು ಇದೆಯಲ್ಲ, ಆ ತತ್ವವನ್ನು ನಾವು ಇಲ್ಲಿ ಕಾಣ್ತೇವೆ. ಸೂಫಿಗಳ ಸಾಧನಾ ದೃಷ್ಟಿಯಲ್ಲಿ ಫನಾ ಮತ್ತು ಬಖಾಗಳ ಅರ್ಥ ಆನುಭಾವಿಕ ನೆಲೆಯಲ್ಲಿದೆ. ಮಾನಸಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಅವೆಲ್ಲವನ್ನು ನಾಶಪಡಿಸುವುದೇ ಫನಾ. ಹೀಗೆ ನಾಶಗೊಳಿಸಿದ ನಂತರ ಉಳಿಯುವ ಮನಸ್ಥಿತಿ ಇದೆಯಲ್ಲ, ಅದು ಬಖಾಗಿರುತ್ತದೆ. ಹೀಗೆ ನಮಗೆ ಎಷ್ಟೊಂದು ರೀತಿಯಿಂದ ಆಶ್ಚರ್ಯ ಅನ್ನಿಸ್ತದೆ. ಜಗತ್ತಿನಲ್ಲಿ ಯಾರು ಭಕ್ತಿ ಪಂಥದವರು ಇದ್ದಾರಲ್ಲ, ಅವರೆಲ್ಲರ ಚಿಂತನೆಗಳು ಒಂದಾಗಿದ್ದಾವೆ. ಅವರು ಮಹಾರಾಷ್ಟ್ರದ ಸಂತರಾಗಿರ್ಬೋದು, ವಾರ್ಕರಿ ಪಂಥ ಆಗಿರ್ಬೋದು, ಅದು ಉತ್ತರ ಹಿಂದೂಸ್ತಾನದ ಕಬೀರ್ ಪಂಥ ಆಗಿರ್ಬೋದು, ನಮ್ಮ ಶರಣ ಪಂಥ ಆಗಿರ್ಬೋದು, ಸೂಫಿ ಪಂಥ ಆಗಿರ್ಬೋದು. ಆದರೆ ಅವರ ಚಿಂತನೆಗಳಿದಾವಲ್ಲ, ಅವರ ಆಲೋಚನೆ ಕ್ರಮಗಳಿದಾವಲ್ಲ, ವಿಶ್ವದ ಎಲ್ಲೇ ಹೋದರೂ ಕೂಡ ಅವರ ಒಂದು ವ್ಯಾಕರಣ ಒಂದೇ ಇದೆ, ಅವರ ಸೂತ್ರ ಒಂದೇ ಇದೆ, ಅವರ ಜೀವನ ಕ್ರಮ ಒಂದೇ ಇದೆ. ಇಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದಂಥ ಮಾತನ್ನು ಹೇಳಿ, ಯಾಕೆಂದರೆ ಸಮಯ ಮೀರೋದ್ರಿಂದ ನಾನು ಇಲ್ಲಿ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ಹೇಳಬೇಕಾಗಿದೆ. ಇದನ್ನೇ ನಾವು ತಿಳ್ಕೊಬೇಕಾಗಿದೆ. ಏನಂದರೆ, ನಮ್ಮ ದೇಶದಲ್ಲಿ ತ್ರಿಮತಸ್ಥರಿದ್ದಾರೆ. ನಾವು ದ್ವೈತ, ಅದ್ವೈತ, ಮುಖ್ಯವಾಗಿ ವಿಶಿಷ್ಟ ಅದ್ವೈತ, ಇನ್ನೊಂದಿದೆ ಶಕ್ತಿ ವಿಶಿಷ್ಟ ಅದ್ವೈತನೂ ಇದೆ, ಅದು ಇರಲಿ. ಈ ತ್ರಿಮತಸ್ಥರು ಇದ್ದಾರಲ್ಲ, ಇವರು ಶತಮಾನಗಳಿಂದ ಚಿಂತನೆಗಳನ್ನು ಮಾಡ್ತಾ ಬಂದಿದ್ದಾರೆ. ದ್ವೈತವೇ ಶ್ರೇಷ್ಠ, ಅದ್ವೈತವೇ ಶ್ರೇಷ್ಠ, ವಿಶಿಷ್ಟ ಅದ್ವೈತವೇ ಶ್ರೇಷ್ಠ ಅಂಥೇಳಿ. ಆದರೆ ನಮ್ಮ ಸೂಫಿಗಳು ಮತ್ತು ಶರಣರು ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ವೈಜ್ಞಾನಿಕವಾಗಿದೆ. ನಮ್ಮ ಶರಣರು ಮತ್ತು ಸೂಫಿಗಳು ಏನು ಹೇಳಿದ್ರು ಅಂದರೆ, ಈ ಜಗತ್ತು ಅದ್ವೈತದಿಂದ ಬಂದಿದೆ, ಕಣ್ಣಿಗೆ ಕಾಣೋದೇನಿದೆಯಲ್ಲ ಇದೆಲ್ಲ ಇದು ದ್ವೈತ ಇದೆ. ಆದರೆ ನಾವೆಲ್ಲರೂ ಪಂಚಮಹಾಭೂತಗಳಲ್ಲಿ ಲೀನ ಆಗ್ತೇವಲ್ಲ, ಅಲ್ಲಿ ಅದ್ವೈತ ಇದೆ. ವಿ ಹ್ಯಾವ್ ಕಮ್ ಫ್ರಮ್ ಅದ್ವೈತ, ವಿಲ್ ಗೋ ಬ್ಯಾಕ್ ಟು ಅದ್ವೈತ. ನಾವು
ಈ ಬದುಕಿನಲ್ಲಿ ದ್ವೈತ ಕಾಣಿಸ್ತದೆ, ಅದ್ರದ್ದು ದ್ವೈತ ಅಲ್ಲ, ಅದು ತೋರಿಕೆಯ ದ್ವೈತ. ನಿತ್ಯ ಸತ್ಯ ಯಾವುದು ಅಂದರೆ ಮತ್ತೆ ಎಲ್ಲವೂ ಒಂದಾಗುವುದು, ಒಂದಾಗುವಿಕೆಯಿಂದ ಬಂದದ್ದು ಮತ್ತೆ ಒಂದಾಗುವಿಕೆ ಕಡೆ ಹೋಗ್ತದಲ್ಲ. ಇದರ ಕುರಿತು ಮತ್ತು ಇದರ ಸೂಕ್ಷ್ಮತೆಗಳ ಕುರಿತು ಕೇವಲ ಕರ್ನಾಟಕದಲ್ಲಿ ಚಿಂತನೆ ಆಗಿದೆ, ನಾಟ್ ಎನಿವೇರ್ ಇನ್ ದ ವರ್ಲ್ಡ್. ಸೂಫಿ ತತ್ವದಲ್ಲಿ ಕೂಡ ಜಗತ್ತಿನಲ್ಲಿ ಎಲ್ಲಿಯೂ ಇದರ ಚರ್ಚೆ ಆಗಿಲ್ಲ. ಅದು ಆಗಿದ್ದು ನಮ್ಮ ಶರಣರಲ್ಲಿ, 12ನೇ ಶತಮಾನದ ಶರಣರಲ್ಲಿ ಮತ್ತು 16ನೇ ಶತಮಾನದ ಗುಲ್ಬರ್ಗಾದ ಬಂದ ನವಾಜ್ ಅವರಲ್ಲಿ ಆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 12ನೇ ಶತಮಾನದಲ್ಲಿ ಶೇಖ್ ಮೊಹಿಯುದ್ದೀನ್ ಅಬೂಬಕರ್ ಇಬ್ನೆ ಅರಬಿ ಪ್ರತಿಪಾದಿಸಿದ ಮಹದತ್ತುಲ್ ವುಜೂದ್ ಸಿದ್ಧಾಂತದ ನಂತರದ ಸೂಫಿಗಳಿಗೆ ಈ ಸಿದ್ಧಾಂತ ಮಾರ್ಗದರ್ಶನ ಆಗ್ತದೆ. ಏನು ಹೇಳ್ತಾನೆ ಮಹದತ್ತುಲ್ ವುಜೂದ್? ಏನು ಹೇಳ್ತದಂದರೆ, ದೇವರು ಬ್ರಹ್ಮಾಂಡದ ಆಂತರ್ಯದಲ್ಲಿ ಸುಪ್ತನಾಗಿದ್ದಾನೆ. ಹಾಗೆ ಮ್ಯಾಟರ್ ಆ್ಯಂಡ್ ಎನರ್ಜಿ, ದೇರ್ ಇಸ್ ನೋ ಮ್ಯಾಟರ್ ವಿದೌಟ್ ಎನರ್ಜಿ. ಚೈತನ್ಯ ಇಲ್ಲದೆ ವಸ್ತು ಇಲ್ಲ. ದಟ್ಸ್ ವಾಟ್ ಥಿಯರಿ ಆಫ್ ಐನ್ಸ್ಟೈನ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ, ದೇವರು ಬ್ರಹ್ಮಾಂಡದ ಪ್ರತಿ ಕಣದ ಆಂತರ್ಯದಲ್ಲಿ ಸುಪ್ತನಾಗಿದ್ದಾನೆ. ಅದರ ಪ್ರಕಟ ರೂಪವು ಅವನೇ ಆಗಿದ್ದಾನೆ. ಅದರ ಪ್ರಕಟ ರೂಪವು ಅದನ್ನೇ ಆಗಿದ್ದಾನೆ. ಐನ್ಸ್ಟೈನ್ ಏನು ಹೇಳ್ತಾರೆ? ಮ್ಯಾಟರ್ ಈಸ್ ವಿಸಿಬಲ್ ಎನರ್ಜಿ ಅಂತ. ಐನ್ಸ್ಟೈನ್ ಹೇಳಿದ್ದು ಮ್ಯಾಟರ್ ಈಸ್ ವಿಸಿಬಲ್ ಎನರ್ಜಿ. ಆ್ಯಂಡ್ ವಾಟ್ ಈಸ್ ಎನರ್ಜಿ? ಇನ್ವಿಸಿಬಲ್ ಮ್ಯಾಟರ್. ವಾಟ್ ಐನ್ಸ್ಟೈನ್ ಟೋಲ್ಡ್, ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ಫ್ರಮ್ ವ್ಯಾಕ್ಯೂಮ್ ಆ್ಯಂಡ್ ಇಟ್ ವಿಲ್ ಎಂಡ್ ಅಪ್ ಇನ್ ವ್ಯಾಕ್ಯೂಮ್. ಅದೇ ನಮ್ಮ ಶರಣ ತತ್ವ, ಸೂಫಿ ತತ್ವ. ಎಲ್ಲವೂ ಬಯಲಿನಿಂದ ಬಂದು ಕೊನೆಗೆ ಬಯಲಾಗ್ತದೆ ಅಂದೇಸಿಂದ. ಇಲ್ಲಿ ಬಂದೇ ನವಾಜರು ಈ ಸಿದ್ಧಾಂತವನ್ನು ನಿರಾಕರಿಸ್ತಾರೆ, ಶರಣರು ಈ ಸಿದ್ಧಾಂತವನ್ನು ನಿರಾಕರಿಸ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಈ ಸಿದ್ಧಾಂತ ನಿರಾಕರಿಸೋದಂದರೆ ಇದನ್ನು ಅವರು ಅಲ್ಲಗಳೆಯೋದಿಲ್ಲ, ಆದರೆ ಇದರ ಮುಂದಿನ ಘಟ್ಟವನ್ನು ಹೇಳ್ತಾರೆ. ಇದು ನಡೆದಿದ್ದು ನಮ್ಮ ನೆಲದಲ್ಲಿ ಮತ್ತು ಬಹುಶಃ 400 ನಮ್ಮ ಶರಣರು ಹೋದ ನಂತರ 400 ವರ್ಷಗಳಲ್ಲಿ ಬಂದ ಬಂದೇ ನವಾಜರು ಇದನ್ನು ಅರ್ಥ ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಇಡೀ ಜಗತ್ತಿನ ಸೂಫಿ ತತ್ವಕ್ಕೂ ನಮ್ಮ ಕನ್ನಡದ ಸೂಫಿ ತತ್ವಕ್ಕೂ ಬಹುಮುಖ್ಯವಾದ ವ್ಯತ್ಯಾಸ ಏನಿದೆ ಅಂದರೆ, ಬಂದೇ ನವಾಜರು ಈ ಸಿದ್ಧಾಂತವನ್ನು ನಿರಾಕರಿಸಿದರು. ಇವರು ಶುಹೂದ್ ಅಂದರೆ ದ್ವೈತ ಸಿದ್ಧಾಂತವನ್ನು ಒಳಗೊಂಡ ಅಂಶಗಳ ಕಡೆಗೆ ವಾಲಿದರು. ಆದರೆ ಇವರ ಪೂರ್ವಜರಾಗಿದ್ದ ಸೂಫಿಗಳೆಲ್ಲರೂ, ಎಲ್ಲ ಚಿಸ್ತಿಗಳು, ಇವ್ರದ್ದು ಚಿಸ್ತಿ ಸಂಪ್ರದಾಯ, ಎಲ್ಲ ಚಿಸ್ತಿಗಳು ಅವರು ಇದನ್ನು ಒಪ್ಕೊಂಡಿದ್ದರು. ವುಜೂದನ್ನು ಅಂದರೆ ಅದ್ವೈತವನ್ನು ಪ್ರತಿಪಾದಿಸಿದ್ದರು. ಬಂದೇ ನವಾಜರು ವುಜೂದ್ ಸಿದ್ಧಾಂತದ ನೆಲೆಯನ್ನು ವಿಸ್ತರಿಸಿದರು ಎಂಬುದು ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಏಕೆಂದರೆ ಅವರು ಅಹಲೆ ಜಾಹೀರ್ ಅಂದರೆ ಬಾಹ್ಯಜ್ಞಾನ, ಎಕ್ಸ್ಟರ್ನಲ್ ಕಾನ್ಷಿಯಸ್ನೆಸ್ ಬಾಹ್ಯಜ್ಞಾನ, ಮತ್ತು ಅಹಲೆ ಬಾತಿನ್ ಅಂದರೆ ಆಂತರಜ್ಞಾನ ಕುರಿತು ಚಿಂತಿಸಿದ್ದಾರೆ. ಈ ಚಿಂತನೆ ಶರಣರ ಅನುಭವ ಸಿದ್ಧಾಂತದ ಬಸವಾದ್ವೈತಕ್ಕೆ ಹೆಚ್ಚು ಸಮೀಪವಾಗುತ್ತದೆ. ಇಷ್ಟಲಿಂಗ ನಮಗೆ ಆಂತರ್ಯದ ಜ್ಞಾನವನ್ನು ಕೊಡ್ತದೆ. ವಿಲ್ ಗೋ ಇನ್ಸೈಡ್ ವರ್ಲ್ಡ್. ಜಂಗಮಲಿಂಗ ಅಂತ ಬಸವಣ್ಣವ್ರು ಹೇಳ್ತಾರೆ. ಈ ಜಂಗಮಲಿಂಗ ಅಂದರೆ ಇದೆಲ್ಲ ನೀವು ಕೊಳ್ತಿದೆ ಜಂಗಮಲಿಂಗ, ಇಡೀ ಜಗತ್ತು ಜಂಗಮಲಿಂಗ. ಆದ್ದರಿಂದ ಈ ಇಷ್ಟಲಿಂಗ ಮತ್ತು ಜಂಗಮಲಿಂಗ ಅವು ಏಕಕಾಲಕ್ಕೆ ಚಲನಶೀಲವಾಗಿದ್ದಾವೆ. ಒಂದು ಶರಣ ತತ್ವದಲ್ಲಿ, ಇನ್ನೊಂದು ಈ ನಮ್ಮ ಬಂದೇ ನವಾಜರು ಹೇಳುವ ಸೂಫಿ ಸಿದ್ಧಾಂತದಲ್ಲಿ ನಾವು ಏಕಕಾಲಕ್ಕೆ ಎರಡನ್ನು ಪಡ್ಕೊಳ್ತಾ ಇರ್ತೇವೆ. ಇಷ್ಟಲಿಂಗವು ಆಂತರ್ಯ ಜ್ಞಾನದ ಪ್ರತೀಕವಾದರೆ ಜಂಗಮ ಲಿಂಗವು ಬಾಹ್ಯಜ್ಞಾನದ ಪ್ರತೀಕವಾಗಿದೆ. ಶರಣ ಸತಿಯಾಗಿ ಲಿಂಗಪತಿಯಾಗಿ ಕೊನೆಯಲ್ಲಿ ಸತಿಪತಿಯರು ಒಂದಾಗುವುದೇ ಲಿಂಗಾಂಗ ಸಾಮರಸ್ಯ. ಲಿಂಗ ಅಂದರೆ ಇದು ಚೈತನ್ಯ, ಅಂಗ ಅಂದರೆ ಮಟೀರಿಯಲ್ ವರ್ಲ್ಡ್, ವಸ್ತು ಜಗತ್ತಿದೆಯಲ್ಲ, ನನ್ನ ದೇಹ ವಸ್ತು, ನಾನು ಮಾತನಾಡುವ ಚೈತನ್ಯ ಲಿಂಗ. ಅದು ಹೋದ್ಮೇಲೆ, ಆ ಚೈತನ್ಯ ಹೋದ್ಮೇಲೆ ನಾನು ಕೇವಲ ವಸ್ತು ಆಗ್ತೀನಿ, ಪಾರ್ಥಿವ ಶರೀರ ಅಂತ ನಾವು ಅದಕ್ಕೆ ಕರಿತೇವೆ. ಎಷ್ಟೇ ದೊಡ್ಡ ಮನುಷ್ಯ ಬರಲಿ, ಅವನು ತೀರ್ಕೊಂಡ್ಮೇಲೆ ನಾವೆಲ್ಲ ಏನು ಬಾಡಿ ಬಂತು, ಇನ್ನೊಂದು ಅರ್ಧ ಗಂಟೆಗೆ ಬಾಡಿ ಬರ್ತದೆ ಅಂತ ಹೇಳ್ತೇವೆ. ಯಾರೂ ಕೂಡ ಅವನ ಹೆಸರು ಹೇಳೋದಿಲ್ಲ, ಬಾಡಿ ಈಗ ಬರ್ತದೆ, ಇನ್ನೊಂದು ತಾಸು ಬರ್ತದೆ. ಅಂದರೆ ಚೈತನ್ಯ ಹೋದ ಮೇಲೆ ಇಟ್ ಈಸ್ ಜಸ್ಟ್ ಬಾಡಿ. ಅದಕ್ಕೇ ವಾಸ್ತವದ ದ್ವೈತವು, ವಾಸ್ತವ ಅಂದರೆ ದ್ವೈತ ಈಸ್ ವಾಸ್ತವ ಅಂತಂದರೆ ಈ ಕಾಲದ ಈ ಕ್ಷಣದ ಸತ್ಯ, ದಟ್ ಇಸ್ ಕಾಲ್ಡ್ ರಿಯಾಲಿಟಿ. ಟ್ರುತ್ ಈಸ್ ಅಬ್ಸಲ್ಯೂಟ್. ಅದ್ವೈತ ಅನ್ನೋದು ಅಬ್ಸಲ್ಯೂಟ್ ಆಗಿದೆ, ಪರಮ ಸತ್ಯವಾಗಿದೆ.
ದ್ವೈತ ಅನ್ನೋದು ರಿಯಾಲಿಟಿ, ವಾಸ್ತವ. ಈಗ ನಾವು ಮಾತನಾಡ್ತಾ ಇದ್ದೀನಿ, ತಾವಿಲ್ಲಿ ಇದ್ದೀರಿ, ನಾವು ಇದು ಒಂದು ವಾಸ್ತವ, ಸತ್ಯ ಅಲ್ಲ. ಯಾಕಂದರೆ 100 ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ. ದಟ್ ಈಸ್ ದಿ ಅಬ್ಸಲ್ಯೂಟ್ ಟ್ರೂತ್. ಅದನ್ನು ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ಬಂದೇ ನವಾಜರು ಈ ರೀತಿ ಚಿಂತನೆ ಮಾಡಿದ್ದರು. ಈ ಚಿಸ್ತಿ ಸೂಫಿಗಳು ರಾಜಾಶ್ರಯಕ್ಕೆ ವಿರುದ್ಧಾಗಿದ್ದರು. ಎಷ್ಟು ಆಶ್ಚರ್ಯ ಅಂದರೆ, ನೀವು ಮತ್ತೆ ನಾನು ಬಿಜಾಪುರಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಮಾನಸಿಕವಾಗಿ. ಅಲ್ಲಿ ನೀವು ಹೋದಾಗ ನೋಡಿ, ಕೋಟೆಗೋಡೆ ಒಳಗಡೆ ಏನು ದರ್ಗಾಗಳಿದಾವಲ್ಲ, ಅವು ರಾಜಾಶ್ರಯದ ದರ್ಗಾಗಳು. ಕೋಟೆ ಹೊರಗಡೆ ಏನು ಸೂಫಿ ಸಂತರ ದರ್ಗಾ ಅಂದರೆ ಸೂಫಿ ಸಂತರ ಸಮಾಧಿಗಳು. ಆ ಕೋಟೆ ಹೊರಗಡೆ ಇದಾವಲ್ಲ, ಅವು ಜನಾಶ್ರಯದ ಸೂಫಿಗಳು. ರಾಜಾಶ್ರಯದ ಸೂಫಿಗಳು ಇದ್ದರು, ಜನಾಶ್ರಯದ ಸೂಫಿಗಳು ಇದ್ದರು. ಬಿಜಾಪುರದ ಭಾಳ ದೊಡ್ಡ, ಅವರಿಗೆ ಶೇರೆ ಖುದಾ ಅಂತಾರೆ, ಗಾಡ್ಸ್ ಟೈಗರ್ ದೇಶದಿಂದ ಅಷ್ಟು ಒಂದು ಇದಿದ್ರು. 100 ಪುಸ್ತಕಗಳನ್ನು ಬರೆದಿದ್ದಾರೆ. ಅವು ಮಧ್ಯಪ್ರಾಚ್ಯದಲ್ಲಿ ಯೂನಿವರ್ಸಿಟಿ ಟೆಕ್ಸ್ಟ್ ಆಗಿದ್ದಾವೆ. ನಮ್ಮ ಕನ್ನಡಿಗರಿಗೆ ಅವು ಗೊತ್ತೇ ಇಲ್ಲ. ಅದೇ ರೀತಿಯಾಗಿ 105 ಪುಸ್ತಕಗಳನ್ನು ಬಂದೇ ನವಾಜರು ಬರೆದಿದ್ದಾರೆ. ಇವರಿಬ್ಬರು ಚಿಸ್ತಿ ಸಂಪ್ರದಾಯಕ್ಕೆ ಸೇರಿದವರು. ಆದರೆ ಇಡೀ ಚಿಸ್ತಿಯ ಇತಿಹಾಸದಲ್ಲಿ, ಚಿಸ್ತಿ ಸಂಪ್ರದಾಯದ ಇತಿಹಾಸದಲ್ಲಿ ಯಾರೊಬ್ಬರೂ ರಾಜಾಶ್ರಯವನ್ನು ಪಡೀಲಿಲ್ಲ. ಅದಕ್ಕೆ ಅಪವಾದ ಯಾರು ಅಂತಂದರೆ ನಮ್ಮ ಗುಲ್ಬರ್ಗಾದ ಬಂದೇ ನವಾಜರು. ಅವರನ್ನು ಫಿರೋಜ್ ಶಾ ಬಹಮನಿ ದೊರೆ ಅವನು ಕರ್ಕೊಂಬರ್ತಾನೆ, ಇನ್ವೈಟ್ ಮಾಡ್ತಾನೆ. ಅವರು ಬರ್ತಾರೆ, ಅವರು ಗೈಡ್ ಮಾಡ್ತಾರೆ. ಯಾವಾಗಲೂ ಜನರ ಜೊತೆ ಇರುವ ಸಂಪ್ರದಾಯ ಸ್ವಲ್ಪ ಅಲ್ಲಿ ಬದಲಾಗ್ತದೆ. ಅದರ ಆಶ್ಚರ್ಯ ಏನು ಅಂದರೆ, ಫಿರೋಜ್ ಶಾ ಬಹಮನಿಗೆ ಇದು 15ನೇ ಶತಮಾನದ ಕತೆ. ಫಿರೋಜ್ ಶಾ ಬಹಮನಿಗೆ ತನ್ನ ಮಗನನ್ನು ರಾಜನನ್ನಾಗಿ ಮಾಡಬೇಕಾಗಿರ್ತದೆ. ಇವರು ರಾಜಗುರು ಆಗಿರ್ತಾರೆ. ಇವರು ಒಪ್ಪಿಗೆ ತೊಗೋಬೇಕಾದ್ರೆ ಒಪ್ಪಿಗೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಅವರ ತಮ್ಮ ಹೆಚ್ಚು ಶಕ್ತಿಶಾಲಿಯಾಗಿರ್ತಾನೆ ಮತ್ತು ಸೂಫಿಯ ದಾರಿಯಲ್ಲಿ ಅವನಿರ್ತಾನೆ. ಅವನ ಹೆಸರು ಅಹಮದ್ ಶಾ ಅಲಿ ವಲಿ, ಅಂದರೆ ಸೂಫಿ. ಅವನಿಗೆ ವಲಿ ಅಂತ ಕರೀತಾರೆ. ಅಷ್ಟೂರ್ ಅಂತಿದೆ ಬೀದರ್ನಲ್ಲಿ. ನೀವು ಹೋಗಿ ನೋಡಿದ್ರೆ ಅಲ್ಲಿ ಇವತ್ತಿಗೂ ಭಾಳ ಅದ್ಭುತವಾದಂಥ ಆ ಅಹಮದ್ ಶಾ ಅಲಿ ವಲಿಯವರ ದರ್ಗಾ ಇದೆ. ಅದಕ್ಕೆ ಹಿಂದೂಗಳು ಅಲ್ಲಮ ಪ್ರಭು ಅಂತ ಕರೀತಾರೆ ಅವನಿಗೆ. ಮತ್ತು ಇವರು ಅಹಮದ್ ಶಾ ಅಲಿ ವಲಿ ಅಂದೇಳಿಸಿಂದ ಅಲ್ಲಿ ಉರುಸು ಆಗ್ತದೆ, ಮತ್ತು ಅಲ್ಲಮ ಪ್ರಭುಗಳ ಜಾತ್ರೆಯೂ ಆಗ್ತದೆ. ಅವರು ಜೊತೆಯಾಗೆ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭ ನಂಗೆ ಸಿಕ್ಕಿದ್ದರಿಂದ ನನಗೆ ಬಹಳ ಆನಂದ ಅನ್ನಿಸ್ತು. ನಮ್ಮ ಜನರು ಕೂಡುವಿಕೆಯಲ್ಲಿ, ನಮ್ಮ ಜನರು ಒಂದಾಗಿ ಬದುಕುವಿಕೆಯಲ್ಲಿ ಬದುಕನ್ನು ಕಾಣ್ತಾರೆ. ನೋಡಿ, ಬಸವಣ್ಣವ್ರು ಏನು ಹೇಳಿದ್ರು, ಯಾವುದನ್ನು ಪ್ರತಿಪಾದನೆ ಮಾಡಿದ್ರು, ನಮ್ಮ ಗುಲ್ಬರ್ಗಾದ ಬಂದೇ ನವಾಜರು 400 ವರ್ಷದಿಂದ ಅದನ್ನೇ ಹೇಳಿದ್ದಾರೆ ಬಸವಣ್ಣವರು. ಸೋಹಮ್ಮೆಂದೆನಿಸದೆ ದಾಸೋಹಮ್ಮೆಂದೆನಿಸಯ್ಯ. ನಾನೇ ದೇವರು ಅಲ್ಲ, ನನ್ನೊಳಗಡೆ ದೇವರಿದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಲ್ಲ, ನನ್ನ ಒಳಗಡೆ ಬ್ರಹ್ಮ ಇದ್ದಾನೆ, ನನ್ನ ಒಳಗಡೆ ದೇವರಿದ್ದಾನೆ. ಆ ದೇವರಿಗೆ ನಾನು ಶರಣಾಗತನಾಗಬೇಕು, ಆ ದೇವರಿಗೆ ನಾನು ಶರಣಾಗತನಾಗಬೇಕು. ಇದು ಶರಣ ಧರ್ಮದ ಲಕ್ಷಣ. ಆದ್ದರಿಂದ ಈ ದಾಸೋಹಂ ಪದಪ್ರಯೋಗ ಎಷ್ಟು ಅರ್ಥಗರ್ಭಿತ ಆಗಿದೆ ಅಂದರೆ, ನಮ್ಮೊಳಗಿನ ಸೃಷ್ಟಿಕರ್ತನಿಗೆ ದಾಸನಾಗಿ ಸೃಷ್ಟಿಯ ಸೇವೆ ಮಾಡುವುದೇ ದಾಸೋಹಂ ಭಾವ. ಎಲ್ಲಿ ಶರಣಾಗತ ಆಗಬೇಕು? ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ, ದಾಕ್ಷಿಣ್ಯಪರ ನಾನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪೆನಾಗಿ. ವಿ ಹ್ಯಾವ್ ಎ ಫಿಲಾಸಫಿ. ಕೂಡಲ ಸಂಗಮ ದೇವ ಅಂದರೆ ಒಂದು ತತ್ವ. ಈ ರಾಜ ತೇಜದಲ್ಲಿ ನಾನು ಶರಣಾಗತ ಆಗೋದು ಆ ತತ್ವಕ್ಕೆ, ಆದರೆ ಯಾವುದೇ ಒಬ್ಬ ರಾಜನಿಗೆ, ವ್ಯಕ್ತಿಗೆ ಅಲ್ಲ ಅಂತ ತಿಳಿಸಿದ. ನಮ್ಮೊಳಗಿನ ಸೃಷ್ಟಿಕರ್ತನಿಗೆ ದಾಸನಾಗುವ ಪ್ರಕ್ರಿಯೆ ಇದೆಯಲ್ಲ, ಇದು ಸೂಫಿ ಪ್ರಕ್ರಿಯೆ ಇದೆ, ಇದು ಶರಣ ಪ್ರಕ್ರಿಯೆ ಇದೆ. ಅದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಯೂಸುಫ್ ಆದಿಲ್ ಖಾನ್ ನೋಡಿ, 1510ರಲ್ಲಿ ಯೂಸುಫ್ ಆದಿಲ್ ಖಾನ್ ತೀರ್ಕೋತಾರೆ. ಅದೇ ವರ್ಷ ಕೃಷ್ಣದೇವರಾಯ ಸಿಂಹಾಸನಕ್ಕೆ ಬರ್ತಾರೆ, ಪಟ್ಟಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ವಿಜಯನಗರದಲ್ಲಿ ಕೊಡೆಕಲ್ ಬಸವಣ್ಣ ಇರ್ತಾರೆ. ಅಷ್ಟೊತ್ತಿಗಾಗಿ ಲಿಂಗಾಯತ ಧರ್ಮದಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆದಿರ್ತವೆ. 15ನೇ ಶತಮಾನದ ಪ್ರೌಢದೇವರಾಯನ ಕಾಲದಲ್ಲಿ ಅದು ಶುರುವಾಗ್ತದೆ. ಅವರಿಗೆ ಲಿಂಗಾಯತ ಒಂದು ವರ್ಗಕ್ಕೆ ಅಲ್ಲಿಯ ಸಂಸ್ಥಾನದಲ್ಲಿ ಬಂದು ದ ಕೋರ್ಟ್ ಆಫ್ ವಿಜಯನಗರ ದೇ ಗಾಟ್ ಸಮ್ ಪೊಸಿಷನ್. ಅವಾಗೆಲ್ಲ ಭೂಮಿ ಕೊಡ್ತಾಯಿದ್ರು, ಎಲ್ಲ ಕೊಡ್ತಾಯಿದ್ರು ಅವರಿಗೆ. ಆದ್ದರಿಂದ ಪ್ರೌಢದೇವರಾಯನ ಕಾಲದಲ್ಲಿ ಯಾವ ಒಂದು ಬದಲಾವಣೆ ಆಯಿತು ಅಂದರೆ, ಆ ದರ್ಬಾರ್ನಲ್ಲಿ, ಅರಮನೆಯಲ್ಲಿ ಅವ್ರಿಗೆ ಕೆಲಸ ಸಿಕ್ತು.
ಆದ್ದರಿಂದ ಅವರು ಒಂದು ಕ್ಲಾಸು ದೇ ಬಿಕೇಮ್ ಎ ಡಿಫ್ರೆಂಟ್ ಕ್ಲಾಸ್, ಒಂದು ವರ್ಗವಾಗಿ ಪರಿಣಮಿಸಿದ್ರು. ಆಮೇಲೆ ಈ ಲಿಂಗಾಯತ ತತ್ವವನ್ನು ಮರೆತು ಅವ್ರು ಏನು ಮಾಡಿದ್ರು ಅಂದರೆ ಮತ್ತೆ ಹಳೆ ಲಿಂಗಿ ಬ್ರಾಹ್ಮಣ ತತ್ವಕ್ಕೆ ಅವ್ರು ಹೋದರು. ಆದ್ದರಿಂದ ಕೊಡೇಕಲ್ ಬಸವಣ್ಣವರು ಆ ವಿಜಯನಗರದಿಂದ ಕೊಡೇಕಲ್ಲಿಗೆ ಬರ್ತಾರೆ. ಕೊಡೇಕಲ್ಲು ಇವತ್ತು ನಿಮಗೆ ಯಾದಗಿರಿ ಜಿಲ್ಲೆನಲ್ಲಿದೆ, ಸುರಪುರ ಹತ್ತಿರ ಇದೆ. ಆ ಕೊಡೇಕಲ್ ಮೂಲಕ ಬಸವಣ್ಣವರು ಕಲ್ಯಾಣದಿಂದ ಹೋಗ್ತಾವಾಗ ಕೊಡೇಕಲ್ ಮೂಲಕ ಅವರು ಕೂಡಲ ಸಂಗಮಕ್ಕೆ ಹೋಗಿರ್ತಾರೆ. ಆ ಕೊಡೇಕಲ್ನಲ್ಲಿ ಬಂದು ಅವರು ಉಳ್ಕೋತಾರೆ. ಆ ಕೊಡೇಕಲ್ ಬಸವಣ್ಣನವರಿಗೆ ಯೂಸುಫ್ ಆದಿಲ್ ಖಾನ್ಗೆ ಭೇಟಿ ಆಗಬೇಕನ್ನಿಸ್ತದೆ. ಯಾಕಂದರೆ ಯೂಸುಫ್ ಆದಿಲ್ ಖಾನು ಚಂದಾ ಹುಸೇನಿ, ಅಲ್ಲೇ ಪಕ್ಕದ ಗೋಗಿಯ ಚಂದಾ ಹುಸೇನಿಯ ಅವರು ಅನುಯಾಯಿಯಾಗಿರ್ತಾರೆ. ಮತ್ತು ಇವತ್ತು ಅವ್ರ ಗೋರಿ ಕೂಡ, ಯೂಸುಫ್ ಆದಿಲ್ ಖಾನ್ ಗೋರಿ ಕೂಡ ಚಂದಾ ಹುಸೇನಿಯ ಸಮಾಧಿಯ ಪಕ್ಕದಲ್ಲೇ ಇದೆ. ಅಷ್ಟೊಂದು ಅವರು ಸೂಫಿಗಳನ್ನು ಮೆಚ್ಚಿಕೊಂಡಿದ್ದರು. ಆದ್ದರಿಂದ ಕೊಡೇಕಲ್ ಬಸವಣ್ಣ ಈ ಯೂಸುಫ್ ಆದಿಲ್ ಖಾನ್ ಕಾಲನವರು, ಯೂಸುಫ್ ಆದಿಲ್ ಖಾನ್ ರಾಜನಿಗೆ, ಮೊದಲ ರಾಜ ಬಿಜಾಪುರದ ಆದಿಲ್ ಶಾಹಿ ರಾಜನಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಅವರು ಚಿಂತನೆ ಮಾಡಿದ್ದು ಸೂಫಿ ಮತ್ತು ಶರಣ ತತ್ವವನ್ನು. ಸೂಫಿ ಮತ್ತು ಶರಣ ತತ್ವದ ಕೂಡಲ ಸಂಗಮ ಯಾವುದಂದರೆ ಇವತ್ತಿನ ಕೊಡೇಕಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಒಂದು ಹೊಸ ಸಿದ್ಧಾಂತವನ್ನು ಅವರು ತೊಗೊಂಬಂದರು. ಇದಕ್ಕೆ ನಮ್ಮ ಖ್ವಾಜಾ ಅಮೀನುದ್ದೀನ್, ಯಾವ ನಮ್ಮ ದರ್ಗಾದ ಒಬ್ಬ ಭಾಳ ದೊಡ್ಡ ಸೂಫೀಸ್ ಅಂತ 105 ಪುಸ್ತಕಗಳನ್ನು ಬರೆದಿದ್ದಾರೆ. ಖ್ವಾಜಾ ಅಮೀನುದ್ದೀನ್ ಅವರಿಗೆ ಖಲಂದರ್ ಅಂದರೆ ಯಾವುದನ್ನು ಕೂಡ ಜನಸಾಮಾನ್ಯರ ಜೊತೆ ಬದುಕಿ ಅವರು ತೋರಿಸಿದ್ರು. ಅವರ ಶಿಷ್ಯ ಸಿರಹಟ್ಟಿ ಫಕೀರ್ ಸ್ವಾಮಿಯವರು. ಸಿರಹಟ್ಟಿ ಫಕೀರ್ ಸ್ವಾಮಿ ಅವರ ತಂದೆ ತಾಯಿ ಖ್ವಾಜಾ ಅಮೀನುದ್ದೀನ್ ದರ್ಗಾ ನಮ್ಮ ಬಿಜಾಪುರದ ಭಾಗ ಆಗಿದೆ. ಈಗ ಅದು 2 ಕಿಲೋಮೀಟರ್ ದೂರದಲ್ಲಿತ್ತು. ಈಗೆಲ್ಲ ಬಿಜಾಪುರ ಅಲ್ಲಿವರೆಗೆ ಹೋಗಿದೆ. ಆ ಸಿರಹಟ್ಟಿ ಫಕೀರ್ ಸ್ವಾಮಿ ತಂದೆ ತಾಯಿಗಳು ಅವರ ಅನುಯಾಯಿಗಳಾಗಿದ್ದರು. ಆ ಸಿರಹಟ್ಟಿ ಫಕೀರ್ ಸ್ವಾಮಿ ಹುಟ್ಟಿದಾಗ ಖ್ವಾಜಾ ಅಮೀನುದ್ದೀನ್ ಅವ್ರು ಎಂಥ ಹೆಸರಿಟ್ಟು ನೋಡಿ, ಫಕೀರ್ ಸ್ವಾಮಿ ಅಂತಿಟ್ರು. ಅಂದರೆ ಜನರನ್ನು ಕೂಡಿಸುವ ಕೆಲಸ ಇದೆಯಲ್ಲ, ಅದು ದೇವರ ಕೆಲಸ ಅಂತ ಹೇಳಿಸಿಂದ. ನಮ್ಮ ಫಗು ಹಳಕಟ್ಟಿಯವ್ರ ಹೆಸರು ಫಕೀರಪ್ಪ ಅಂತ ಹೇಳಿಸಿಂದ. 100 ಹೆಸರುಗಳು ನಮ್ಮ ಬಿಜಾಪುರ, ಗುಲ್ಬರ್ಗ, ಬೀದರ್ ಕಡೆ ತಾವು ಬನ್ನಿ, ಫಕೀರಪ್ಪ, ಹುಸೇನಪ್ಪ, ಹಸನಪ್ಪ, ಈ ರೀತಿಯಾದಂಥ 100 ಹೆಸರುಗಳು ನಿಮಗೆ ಸಿಗ್ತವೆ. ಆದ್ದರಿಂದ ಆ ಸಿರಹಟ್ಟಿ ಫಕೀರ್ ಸ್ವಾಮಿಯವರು ಅವರಲ್ಲಿ ಆ ದರ್ಗಾದಲ್ಲಿ ಬೆಳೀತಾವಾಗ, ಅದಕ್ಕೆ ಖಾನ್ಕಾ ಅಂತಾರೆ, ಆಶ್ರಮದಲ್ಲಿ ಬೆಳೀತಾವಾಗ ಲಿಂಗಾಯತರು ಬಂದು ತಕರಾರು ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ನೀವು ನಮ್ಮ ಹುಡುಗನಿಗೆ ಮುಸ್ಲಿಮ್ನನ್ನಾಗಿ ಮಾಡ್ತಾ ಇದೆಯಪ್ಪ ಅಂತೇಳಿ. ಆಮೇಲೆ ಖ್ವಾಜಾ ಅಮೀನುದ್ದೀನ್ ಅವ್ರು ಹೇಳ್ತಾರೆ, ಒಳಗೆ ಹೋಗಿ ನೋಡ್ರಿ ಅವನು ಏನು ಮಾಡ್ತಾ ಇದ್ದಾನೆ, ಕರ್ಕೊಂಡು ಹೋಗ್ರಿ ಅಂತ. ಅಷ್ಟೊತ್ತಿಗೆ ಆತ ಇಷ್ಟಲಿಂಗ ಪೂಜೆಯಲ್ಲಿ ತಲ್ಲೀನಾಗಿರ್ತಾನೆ, ಅವನಿಗೆ ಮುಟ್ಲಿಕ್ಕೆ ಆಗೋದೆಲ್ಲ ಹೊರಟೋಗ್ತಾರೆ. ಮುಂದೆ ಒಂದು ದಿವಸ ಈ ಮುಸ್ಲಿಂ ಮೂಲಭೂತವಾದಿಗಳು ಬರ್ತಾರೆ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಇರೋದು ಯಾವುದು ಗೊತ್ತಾ? ಇಸ್ಲಾಮದ ಹೆಸರಿನಲ್ಲಿ ಮೂಲಭೂತವಾದ, ಹಿಂದುತ್ವದ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ ಕೋಮುವಾದ, ಇವೆರಡುಗಳ ಕುರುಕ್ಷೇತ್ರ ನಮ್ಮ ದೇಶ ಇವತ್ತಾಗಿದೆ. ಆದ್ದರಿಂದ ಸೂಫಿ ಸಿದ್ಧಾಂತ, ಶರಣ ಸಿದ್ಧಾಂತ ನಮಗೆ ಇವುಗಳಿಂದ ಹೊರಗೆ ತರ್ತದೆ. ಆದ್ದರಿಂದ ಅವರು ಬಂದು ನೋಡ್ತಾರೆ, ಮುಸ್ಲಿಮರು ಬರ್ತಾರೆ. ಅಂದರೆ ಪಾಪ ಇನ್ನೋಸೆಂಟ್ ಇರ್ತಾರೆ, ಕೆಲವೊಬ್ಬರೇ ಇರ್ತಾರೆ. ಹಿಂದೂ ಧರ್ಮದಲ್ಲಿ 1% ಜನನೂ ಅಷ್ಟಿರೋದಿಲ್ಲ, ಮುಸ್ಲಿಮರಲ್ಲಿಯೂ ಅಷ್ಟೇ ಅವ್ರದ್ದೇ ಆಟ ನಡೆದಿರ್ತದೆ. ಅವ್ರು ಬಂದು, ಇಲ್ಲ ಅವನು ನೀವು ಹಿಂದೂ ಹುಡುಗ, ಅವನು ಇದು ಅವ್ರಿಗೇನು ಲಿಂಗಾಯತಿ ಏನು ಗೊತ್ತಿರೋದಿಲ್ಲ, ಹಿಂದೂ ಹುಡುಗ ಅವನು ಇಷ್ಟಲಿಂಗ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ, ನಮ್ಮ ಆಶ್ರಮದಲ್ಲಿ ಇದೆಲ್ಲ ಆಗ್ತಾಯಿದೆ, ಆಯಿತಾ ಅವ್ನಿಗೆ ಹೊರಗೆ ಕರ್ಕೊಂಬರ್ರಿ ಅಂತ ನೋಡಿದ್ರೆ ಅವನು ನಮಾಜ್ ಮಾಡ್ತಾ ಇರ್ತಾನೆ. ಇಷ್ಟಲಿಂಗ ಪೂಜೆಯು, ನಮಾಜು ಎಲ್ಲವೂ ದೇವರಿಗೆ ಅರ್ಪಿತ ಅನ್ನುವಂಥ ನೋಡಿ, ಶಿಶುನಾಳ್ ಶರೀಫರು ಹೇಳ್ತಾರೆ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿಪದ ಒಂದೇ. ಇಂಥ ಒಂದು ದೊಡ್ಡ ಪರಂಪರೆಯನ್ನು ನಾವು ನಮ್ಮ ಕನ್ನಡದಲ್ಲಿ ನಾವು ನೋಡ್ತೇವೆ. ಆಶ್ಚರ್ಯ ಅಂದರೆ 1160ರಲ್ಲಿ ಯಾವ ಮುಸ್ಲಿಂ ದೊರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಮುಸ್ಲಿಂ ರಾಜ್ಯನೂ ಇದ್ದಿದ್ದಿಲ್ಲ. ಇವರೆಲ್ಲ ಬಂದಿದ್ದು 14ನೇ ಶತಮಾನಕ್ಕೆ. 14ನೇ ಶತಮಾನದ ನಂತರ ಬಹಮನಿ ಮೊದಲು ಬರ್ತಾರೆ. ಆಮೇಲೆ 5 ರಾಜ್ಯಗಳು, 5 ದೇಶಗಳು, ಆಮೇಲೆ ಅವರು 5 ವಿಭಾಗಗಳಾಗ್ತವೆ. ಅದಿರಲಿ. ಆದರೆ 1160ರಲ್ಲಿ ಬಸವಣ್ಣನವರು ಇದ್ದಂಥ ಕಾಲದಲ್ಲಿ ಹಾಜಿ ರೂಮಿ ಬಾಬಾ ನಾವು ವಿಜಾಪುರಕ್ಕೆ ಬರ್ತಾನೆ. ಇವತ್ತಿಗೂ ಕೂಡ ನೀವು ಅಲ್ಲಿ ಓಲ್ಡ್ ಐಬಿನಲ್ಲಿ, ನಮ್ಮ ಇನ್ ದ ಹಾರ್ಟ್ ಆಫ್ ದ ಸಿಟಿ ಇದೆ, ಓಲ್ಡ್ ಐಬಿನಲ್ಲಿ ಅವ್ರದ್ದು ಸಮಾಧಿ ಇದೆ. ಹಾಜಿ ರೂಮಿ ಬಾಬಾ ಅವರು ಮೊದಲನೇ ಸೂಫಿ. ಆಮೇಲೆ ಅಫ್ಘಾನಿಸ್ತಾನದಿಂದ 1070ರಲ್ಲಿ ಅಂದರೆ 11ನೇ ಶತಮಾನದಲ್ಲಿ
ಮೊದಲ ಸೂಫಿ ಬರ್ತಾನೆ ಅಬ್ದುಲ್ ಹಸನ್ ಬುಜ್ವೇರಿ, ಲಾಹೋರ್ನಲ್ಲಿ ಅವರ ಸಮಾಧಿ ಇದೆ. ಇವರೆಲ್ಲ ಏನು ಮಾಡಿದ್ರು? ಜನರನ್ನು ಒಂದುಗೂಡಿಸುವಂಥ ಕೆಲಸ ಮಾಡಿದ್ರು. ಬೀದರ್ನ ಅಷ್ಟೂರಿನಲ್ಲಿರುವ ಬಹಮನಿ ರಾಜ ಅಹಮದ್ ಶಾ ಅಲಿ ವಲಿಗೆ ಹೇಳಿದ್ನಲ್ಲ, ಅಲ್ಲಮ್ಮ ಪ್ರಭು ಅಂತ ಕರೀತಾರೆ. ಆಮೇಲೆ ಸ್ಥಳೀಯರ ಬಾಯಿನಲ್ಲಿ ನೋಡಿ, ಅವನು ಒಬ್ಬ ಇವನು ಬರ್ತಾನೆ, ಅಲ್ಲಾವುದ್ದೀನ್ ಅಲಿ ಮಕ್ಸೂದ್ ರಬ್ಬಾನಿ ಅಂಥೇಳಿ, ಅವನಿಗೆ ಖಾದರ್ಲಿಂಗ ಅಂತ ಕರೀತಾರೆ. ಅದು ಕರ್ನೂಲಲ್ಲಿ ಅವ್ರದ್ದು ಇದು ಇದೆ. ಸಿಗ್ಗಾವಿ ತಾಲೂಕಿನ ಹುಲ್ಗೂರಿನ ಸೂಫಿ ಹಜರೇಶ್ ಶಾ ಖಾದ್ರಿ ಅವರಿಗೆ ಕೂಡ ಖಾದರ್ಲಿಂಗ ಅಂತಾರೆ. ನವಲ್ಗುಂದ್ ತಾಲೂಕಿನ ಯಮನೂರಿನ ಚಾಂಗ್ದೇವ ನೋಡಿ, ಇವೆಲ್ಲ ಈ ದತ್ತ ಸಂಪ್ರದಾಯದವರು ಎಷ್ಟು ಚೆನ್ನಾಗಿ ಅವ್ರು ಹೊಂದ್ಕೊಂಡಿದ್ರು ಅಂದರೆ, ಅವನಿಗೆ ರಾಜಾ ಬಾಗ್ ಸವಾರ್ ಅಂತಾರೆ, ತಾಜುದ್ದೀನ್ ಬಾಬಾ ಅಂತ ಕರೀತಾರೆ. ಖಾಜಾ ಅಮೀನುದ್ದೀನ್ ನಮ್ಮ ಊರಿನ ಆ ಸೂಫಿ ಸಂತನು, ಅವನು ಜನರ ಬಾಯಿಯಲ್ಲಿ ಬ್ರಹ್ಮಾನಂದಕ್ಕೆ ಸ್ವಾಮಿಯಾಗಿದ್ದಾನೆ. ಬಂದಾ ನವಾಜ್ ಅವರು, ಗುಲ್ಬರ್ಗಾದ ಬಂದಾ ನವಾಜ್ ಅವರಿಗೆ ಕೇಶವ ಚೈತನ್ಯ ಮಹಾಪ್ರಭು ಅಂತ ಕರೀತಾ ಇದ್ರು. ಇವರಿಗೆಲ್ಲರಿಗೆ ಪರಮ ಶಿಷ್ಯಂದರು ಲಿಂಗಾಯತರು ಮತ್ತು ಬೇರೆ ಹಿಂದೂಗಳಾಗಿದ್ದಾರೆ. ಇವರಿಗೆ ಖ್ವಾಜಾ ಅಮೀನುದ್ದೀನ್ ಅವರಿಗೆ ಫಕೀರ್ ಸ್ವಾಮಿ ಇದ್ದರೆ, ಚೈತನ್ಯ ಪ್ರಭುಗಳಿಗೆ ಅಲ್ಲಿದ್ದ ಸಿದ್ದಪ್ಪಾಜಿ ಅಂತ ಬರ್ತಾರೆ. ಕುಸ್ನೂರಿಗೆ ಹೋಗ್ತಾವಾಗ ನಿಮಗೆ ಸಿದ್ದಪ್ಪಾಜಿಯ ಒಂದು ಸಮಾಧಿ ಕಾಣಿಸ್ತದೆ. ತಿಂತಿನಿ ಮೋನಪ್ಪ ಮುಸ್ಲಿಮರ ಬಾಯಲ್ಲಿ ಮೌನುದ್ದೀನ್ ಆಗಿದ್ದಾನೆ. ದಂತಕಥೆಗಳ ಪ್ರಕಾರ ಆತ ಖ್ವಾಜಾ ಅಮೀನುದ್ದೀನ್ ಅವತಾರ ಕೂಡ ಆಗಿದ್ದಾನೆ. ಸೂಫಿಗಳಿಗೆ ಯಾವುದೂ ಮುಖ್ಯ ಅಲ್ಲ, ಅವರಿಗೆ ಪ್ರೇಮ ತತ್ವ ಒಂದೇ ಮುಖ್ಯ ಅದ. ಎಲ್ಲಕ್ಕಿಂತ ಮುಖ್ಯ, ಸಮಯ ಮೀರುವ ಮೊದಲು ನಾನು ಬಹಳ ಮಹತ್ವದ ಒಬ್ಬ ಸೂಫಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವ ಮಾನವ ಗುರುಪೀರ, ಬಸವಪ್ರಿಯ ಗುರುಪೀರ ಅಂತ ನಾನು ಕರಿತೀನಿ. 427 ಅವರ ಅನುಭವ ಗೀತೆಗಳು ಸಿಕ್ಕಿದ್ದಾವೆ ಬಸವ ತತ್ವದ ಮೇಲೆ. 19ನೇ ಶತಮಾನದ 1827ರಲ್ಲಿ ಜನಿಸಿದ್ದಾರೆ. ಅವರು ಬರೆದಂಥ ಬಸವಣ್ಣನ ಮೇಲೆ ಬರೆದಂಥ ಇವತ್ತು ನಮಗೆ ಅವರ ಹಾಡುಗಳೆಲ್ಲ ಸಿಕ್ಕಿದ್ದಾವೆ. ಲಿಂಗಾಯತರು 19ನೇ ಶತಮಾನದಲ್ಲಿ 200 ವರ್ಷಗಳ ಹಿಂದೆ, ಈಗೂ ಕೂಡ ಕೆಲವರು ಬಸವಣ್ಣಂದ್ರೆ ಎತ್ತು ಅಂತ ತಿಳ್ಕೊಂಡ ಸಂದರ್ಭದಲ್ಲಿ ಇಡೀ ಸೂಫಿ ತತ್ವವನ್ನು, ಶರಣ ತತ್ವವನ್ನು ಒಂದಾಗಿ ನೋಡಿದಂಥ ಈ ನನ್ನ ನಿಜಕ್ಕೂ ಒಂದು ಮಾನವ ಕುಲದ ಹೆಮ್ಮೆ ಅಂತ ನಾನು ಹೇಳ್ತೀನಿ. ಈ ಗುರು ಖಾದ್ರಿ ಪೀರ ಅವರು ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿನ ಸಾಲ್ಗುಂದ ಗ್ರಾಮದವರು. ಅವರ ಸಮಾಧಿ ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಭಾಳ ಸರಳ, ಯಾವ ಒಂದು ಗುಡಿ ಇಲ್ಲ, ಯಾವ ಮಂದಿರ ಎಂಥದ್ದು ಇಲ್ಲ, ಕೇವಲ ಒಂದು ಅವರ ಗೋರಿಯಲ್ಲಿದೆ, ನೀವು ನೋಡಬೇಕು. ಅವ್ರು ಏನು ಹೇಳಿದ್ರು ಅಂದರೆ, ಇದು ಭಾಳ ಮಹತ್ವದ್ದು. 21ನೇ ಶತಮಾನಕ್ಕೆ 200 ವರ್ಷಗಳ ಹಿಂದೆ ಒಬ್ಬ ಸೂಫಿ ಸಂತ ಏನು ಹೇಳಿದ್ದಾನೆ, ಕನ್ನಡದ ಬಗ್ಗೆ ಹೇಳ್ತಾನೆ, ಭಾರತದ ಬಗ್ಗೆ ಹೇಳ್ತಾನೆ, ಗುಡಿ ಮಸೀದಿಗಳ ಜಗಳದ ಬಗ್ಗೆ ಹೇಳ್ತಾನೆ. ಅವ್ರು ಹೇಳೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವರಿಂದ ಮಾನವರು ಉದ್ಧಾರವಾಗಲಿ. ನಿಮಗೆ ಯಾವ ಸ್ವರ್ಗದಿಂದ ನಿಮಗೆ ಬರೋದಿಲ್ಲ. ಮಾನವರು ಉದ್ಧಾರ ಆಗಬೇಕಾದ್ರೆ ಮಾನವರ ಸಹಾಯದಿಂದನೇ ಆಗಬೇಕಾಗ್ತದೆ ಅನ್ನುವ ಸಂದೇಶ ಅವರದ್ದು. ನೋಡಿ, ಆವಾಗ ಇವತ್ತಿಗೂ ನಡೆದಿದೆಯಲ್ಲ ಈ ಬಾಬ್ರಿ ಮಸೀದಿ ಇಶ್ಯೂ, ಅವರಿದ್ದಾಗೆ ಇತ್ತು. ಅದು 19ನೇ ಶತಮಾನದಿಂದ ಶುರುವಾಗ್ತದೆ, ನಮ್ಗೆ ಗೊತ್ತಿದೆ. 1857 ಗೊತ್ತಿದೆ. ಗುಡಿ ಗುಂಡಾರದ ಜಗಳವ್ಯಾಕೋ ಯಪ್ಪ ಮಾನವಗೆ, ಮಾನವನು ತಾ ತಿಳಿಯಬೇಕು, ಎಲ್ಲರೊಳಗೆ ಜೀವ ಶಿವನಾಗಿರುವಾಗ ಗುಡಿ ಕಟ್ಟಿ ಅವನಿಗೆ ಬಂಧನವ್ಯಾಕೋ ಅಂತೇಳಿ. ಅವ್ರು ಎಷ್ಟು ಹೇಳ್ತಾರೆ ಅಂದರೆ, ಈ ಜಾತಿ ಯಾಕೋ, ಈ ಧರ್ಮವ್ಯಾಕೋ, ಮೊದಲು ಮಾನವನಾಗೋ ಸಾಕು ಅಂತ ಹೇಳಿಸಿಂದ ಖಾದ್ರಿ ಪೀರ್ ಅವ್ರು ಹೇಳಿದ್ದಾರೆ. ಇನ್ನೂ ಅವ್ರು ಹೇಳಿದ್ದಾರೆ ಏನು ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅಲ್ಲಿ ನರಕ ಎಂಬುದೊಂದು ಬಂದಿಖಾನೆ, ಇಲ್ಲಿ ಧರ್ಮ ಎನ್ನುವುದೊಂದು ಬಂದಿಖಾನೆ. ಇದನ್ನು ಇವತ್ತು ನಮಗೆ ಜೇಲ್ ಮಾಡಿಟ್ಟಿದ್ದಾರಲ್ಲ, ಈ ಮಾತುಗಳನ್ನು ಅವ್ರು ನಮಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವ್ರು ಹೇಳ್ತಾರೆ, ಕಲ್ಲು ಮೂರುತಿ ಮಾಡಿ ನಲ್ಲ ನೆಂದೆನುತ್ತಿರಲು, ನಲ್ಲ ಬಂದೊಡನೆ ಕಲ್ಲು ಮೂರುತಿ ಸರಿಸಲು, ನಿನ್ನ ರಥವು ನಾನು, ರಥಕ್ಕೆ ಸಾರಥಿ ನೀನು, 2 ಚಕ್ರದ ಆಟ ಇರಿಸುವಂದಾಗಿರಲು, ಎಲ್ಲ ಮಾನವರು ಒಂದೇ ಎಂಬ ನಿಜ ತತ್ವ ನೀ ತಿಳಿಬೇಕು, ಭೇದ ಮಾಡದೆ ಸರ್ವ ಜನರಲ್ಲಿ ದೇವರನ್ನು ನೀ ಕಾಣಬೇಕು. ಮತ್ತು ಅಂತ ಹೇಳ್ತಾರೆ, ಈ ವರ್ಣ ವ್ಯವಸ್ಥೆ ಬಗ್ಗೆ ಇದೊಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಯಾಕೆಂದರೆ ಸಮಯ ಮೀರ್ತಾ ಇದೆ. ಅವ್ರು ಹೇಳ್ತಾರೆ, ನಾವೆಲ್ಲ ದುಡಿಯುವ ಜನ, ನಾವೆಲ್ಲ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರರು ಪಂಚಮರು ಅನಿಸ್ಕೊಂಡ ಜನರ ಬದುಕಿನ ಬಗ್ಗೆ ಅವ್ರು ಹೇಳ್ತಾರೆ. ಎಲ್ಲ ಮಾನವರು ಒಂದೇ ಎಂಬ ನಿಜ ತತ್ವ ನೀ ತಿಳಿಯಬೇಕು. ಆದರೆ ಏನಾಗಿದೆ, ಕೋತಿ ಕರಡಿ ರಾಕ್ಷಸರು ನಾವು ಹಿಂದೆ ಉಳಿದವರು, ದೇವಿ ದೇವತರೆಲ್ಲ ಮುಂದರೆದ ಹಾರುವರು,
ಗುಡಿಗಳು ಹುಟ್ಟಲು ಕಾರಣರ್ಯಾರು, ಅದಕ್ಕೆ ಪೂಜಾರಿಯವರು, ದಾನ ನೀಡಲು ಹಿಂದುಳಿದವರು, ಬೇಡುವವರೇ ಹಿರಿಯರು, ಸಹಾಯ ಮಾಡಿದ ಜಾಂಬವಂತಿಗೆ ಕರಡಿ ಎಂದು ಕರೆದವರಾರು, ಅಪಕಾರ ಮಾಡಿದವರು ದೇವರಾಗಿ ಮೆರೆತಿಹರು, ಜಾನಕಿಯ ತಂದವರ್ಯಾರು, ಕಪಿಸೈನ್ಯ ನಮ್ಮವರ ಹೆಸರು, ಕಷ್ಟದಿಂದ ಪಾರು ಮಾಡಲು ನಾವೇ ಪ್ರಜೆಗಳು ಅವರೇ ರಾಜರು, ಎಲ್ಲಮ್ಮ ಯಾರವರು, ಹಿಂದುಳಿದ ನಾವೇ ಜೋಗಮ್ಮನವರು, ಕೊರಳಲ್ಲಿ ಕೆರು ಕಟ್ಟಿಕೊಂಡು ಬೆತ್ತಲಾಗಿ ನಮ್ಮವರು, ದೇವರ ಹೆಸರಿನಲ್ಲಿ ವ್ಯಭಿಚಾರ ಮಾಡುವರ್ಯಾರು, ಯಾಗದ ನೆಪದಲ್ಲಿ ಕುರಿ ಕೋಣ ಕೋಳಿ ನುಂಗಿ ಮಂತ್ರ ಹೇಳಿದವರ್ಯಾರು. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಮುಸ್ಲಿಮರಿಗೆ ಹೇಳ್ತಾರೆ, ಓ ಅಲ್ಲಾಕ್ಕೆ ಬಂದೆ ತೊಗಲೆಲ್ಲ ಒಂದೇ ಅಂತ ಹೇಳಿಸಿದ್ರು. ಓ ಅಲ್ಲಾಕ್ಕೆ ಬಂದೆ ತೊಗಲೆಲ್ಲ ಒಂದೇ ಅಂದರೆ ಒಬ್ಬ ಸೂಫಿ ಸಂತ ಶರಣ ಯಾರ ಪರ ವಿರೋಧ ಇರೋದಿಲ್ಲ, ಅವನು ಮಾನವೀಯತೆಯ ಪರ ಇರ್ತಾನೆ. ಯಾವ ರೀತಿಯಾಗಿ ಈ ಗುಡಿ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾರೆ ನೋಡಿ. ಅವ್ರು ಬಸವಣ್ಣವ್ರ ಪ್ರಭಾವ ಎಷ್ಟಾಗಿತ್ತಂದರೆ, ಒಂದು ಕಡೆ ಹೇಳ್ತಾರೆ ಅವರು, ಮಸೀದಿ ಎಂಬುದು ಹಾಳು ಗೋಡೆ, ಅದರ ಗೊಡವೆ ನಿನಗೆ ಯಾಕೆ. ಇದು ನಮ್ಮ ರಾಯಚೂರು ಭಾಷೆಯಲ್ಲಿ ಬರೆದಿದ್ದು. ಮಸೀದಿ ಎಂಬುದು ಹಾಳು ಗೋಡೆ, ಅದರ ಗೊಡವೆ ನಿನಗೆ ಯಾಕೆ. ಏ ಮುಲ್ಲಾ ನಿನ್ನೊಳಗೆ ಇದ್ದಾನೆ ಅಲ್ಲ ಏ ಮುಲ್ಲಾ ನಿನ್ನೊಳಗೆ ಇದ್ದಾನೆ ಅಲ್ಲ ತಿಳ್ಕೊ ಅಂತ ಹೇಳಿಸಿದ. ದೇವ್ರು ನಿನ್ನೊಳಗೆ ಅದಾನೆ, ಯಾಕೆ ಅಷ್ಟೊಂದು ಕೂಗಾಡ್ತೀವಿ ಅಂತ ಹೇಳಿಸಿದ. ಈ ಕೂಗಾಡುವವರ ದೇಶ ಆಗ್ತಾ ಇದೆ. ನಾವು ದೊಡ್ಡ ಮಾತಾಡ್ತೇವೆ, ನಮ್ಮ ದೇಶ ಹಾಗೆ ಹೀಗೆ ಅಂತ. ಏನಿಲ್ಲ, ನಮ್ಮ ದೇಶದಲ್ಲಿ ಹಗಲತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಮಾಬ್ ಲಿಂಚಿಂಗ್ ಆಗ್ತಾ ಇದೆ, ಯಾರ್ಯಾರನ್ನೋ ಕೊಲ್ತಾ ಇದ್ದಾರೆ, ಯಾರ್ಯಾರನ್ನೋ ಇದನ್ನು ಮಾಡ್ತಾ ಇದ್ದಾರೆ. ಹಸುಗೂಸಿನ ಮೇಲೆ ಇವತ್ತು ರೇಪ್ ಆಗ್ತಾ ಇದೆ. ಆದರೆ ಸಂಸ್ಕೃತಿಯ ಭ್ರಮೆಯಲ್ಲಿ ನಾವು ಇರಬಾರ್ದು. ನಾವು ಶರಣರನ್ನು, ಸೂಫಿಗಳನ್ನು, ನಮ್ಮ ಸಂತರನ್ನು, ದಾಸರನ್ನು, 4 ಪಿಲ್ಲರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ, ಇಂಡಿಯನ್ ಕಲ್ಚರ್ದ 4 ಪಿಲ್ಲರ್ಸ್ ಇದ್ದಾವೆ. ಆದ್ದರಿಂದ ಈ ಜನ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗ್ತದೆ. ಮತ್ತು ಇವರ ಬೆನ್ನು ಹತ್ತಿ ನಾವು ಹೋಗಬಾರ್ದು. ನಾವು ಜನರ ಜೊತೆ ಇರಬೇಕು. ಎಲ್ಲ ಮನುಷ್ಯರು ಒಂದು, ಎಲ್ಲ ಭಾರತೀಯರು, ಎಲ್ಲ ಮಾನವರು ಒಂದು ಅನ್ನುವಂಥ ಸೂಫಿ ಸಿದ್ಧಾಂತವನ್ನು ನಮ್ಮ ಬದುಕಿನಲ್ಲಿ ತಂದರೆ ನಮ್ಮ ದೇಶ ಮತ್ತೆ ಅದು ಎಷ್ಟು ಚೆನ್ನಾಗಿ. ನೋಡಿ, ಅವರು ಹೇಳ್ತಾರೆ, ಸಮಯ ಮೀರಿದೆ, ಆದರೆ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ಪೈಗಂಬರ್ ಏನು ಹೇಳ್ತಾರೆ, ಇವ್ರು ಯಾರು ಹೇಳೋದಲ್ಲ. ಅವ್ರು ಏನು ಹೇಳಿದ್ರು, ಖಾದ್ರಿ ಪೀರ ಅವರು, ನಾನು ಭಾರತದಲ್ಲಿ ಇಲ್ಲ, ಅವ ಹಿಂದಂತಾರೆ ಭಾರತಕ್ಕೆ, ನಾನು ಭಾರತದಲ್ಲಿ ಇಲ್ಲ ಆದರೆ ಭಾರತ ನನ್ನೊಳಗಿದೆ ಅಂತ ಮೊಹಮ್ಮದ್ ಪೈಗಂಬರ್ದು ಹದೀಸ್ ಇದೆ. ನಾನು ಭಾರತದಲ್ಲಿ ಇಲ್ಲ ಆದರೆ ಭಾರತ ನನ್ನೊಳಗಿದೆ. ನಾನು ಅರಬಸ್ಥಾನದಲ್ಲಿ ಇದ್ದೇನೆ ಆದರೆ ನನ್ನೊಳಗೆ ಅರಬಸ್ಥಾನ ಇಲ್ಲ ಅಂತ ಹೇಳ್ತಾರೆ. ಇದು ಪೈಗಂಬರ್ ಹೇಳಿದ್ದು 1500 ವರ್ಷದ ಹಿಂದೆ. ಅದನ್ನು ಇವ್ರು ಕೋಟ್ ಮಾಡ್ತಾರೆ, ಹದೀಸಲ್ಲಿ ಇದಿದೆ, ಅವರ ವಚನಗಳಲ್ಲಿದೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ನನಗೆ ಭಾರತದ ಕಡೆಯಿಂದ ಅಂದರೆ ಹಿಂದ್ ಕಡೆಯಿಂದ, ನನಗೆ ಭಾರತದ ಕಡೆಯಿಂದ ಶಾಂತಿಯ ಗಾಳಿ ಬೀಸ್ತಾ ಇದೆ. ಫಿಲಾಸಫಿಯಲ್ಲಿ ಶಾಂತಿಯ ಗಾಳಿ ಅಂದರೆ ಇದು ಶಾಂತಿ, ತಂಗಾಳಿ ಬೀಸ್ತಾ ಇದೆ ಅಂತ ಹೇಳ್ತಾರೆ. ಬ್ರೀಸ್, ತಂಗಾಳಿ ಬೀಸ್ತಾ ಇದೆ ಅಂದರೆ ಶಾಂತಿಯ ಗಾಳಿ, ಪ್ರೀತಿಯ ಗಾಳಿ. ಇಂಥ ಪ್ರೀತಿಯ ಗಾಳಿಯನ್ನು ಜಗತ್ತಿಗೆ ಕೊಟ್ಟಂಥ ಭಾರತ ಇವತ್ತು ಯಾಕೆ ಇಷ್ಟು ಗರಂ ಹವಾದಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಮತ್ತೆ ಆ ತಂಗಾಳಿಯನ್ನು ಈ ದೇಶದಲ್ಲಿ ಹಾಯಿಸಬೇಕಾಗಿದೆ. ಅಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ತಮ್ಮ ಹಿತವಾದ ಪ್ರಶಾಂತ ಮಾತುಗಳಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ ಶ್ರೀ ರಂಜಾನ್ ದರ್ಗಾ ಇವರು. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಮ್ಮೇಳನಾಧ್ಯಕ್ಷರು ಕಿರೀಟ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.